ನಮಸ್ಕಾರ. ಈ ಹೊತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಬಹುಶಃ ಮೊನ್ನೆ ಸುರಿದಂತ ಮಳೆ, ಆ ಒಂದು ಜಲ ದುರಂತ ಏನಿದೆ ಅದು ಮಾಡಿ ಹೋದಂತ ಒಂದಷ್ಟು ಆತಂಕಗಳು ಇನ್ನು ಮುಗಿದಿಲ್ಲ ಅಂತ ಕಾಣ್ತದೆ. ಏನು ನಿನ್ನೆ ಆ ಸಂದರ್ಭದಲ್ಲಿ ಬೆಳಕಿಗೆ ಬಂದಿರುವಂತ ವಿಚಾರ, ಮಂಗಳೂರು ವಿಮಾನ ನಿಲ್ದಾಣದ ರನ್ವೇಯ ತಳಭಾಗದಲ್ಲಿರುವಂತ ಕಂದಾವರ ಗ್ರಾಮ ಪಂಚಾಯತ್ಗೆ ಸಂಬಂಧಪಟ್ಟಂತ 2-3 ಪ್ರದೇಶಗಳು, ತಳಭಾಗದಲ್ಲಿರುವಂಥ ಪ್ರದೇಶಗಳು, ವಿಟ್ಲಬೆಟ್ಟು ಮತ್ತೊಂದು ಪ್ರದೇಶ, ಈ 2 ಪ್ರದೇಶಗಳಲ್ಲಿ ಕಾಣಿಸಿರುವಂತಹ ಜಲ ದುರಂತದಿಂದ ಈಡಾದಂಥ ಒಂದಷ್ಟು ಸಮಸ್ಯೆಗಳು ಇದೀಗ ಅದು ಬೆಳಕಿಗೆ ಬಂದಿರುವಂಥದ್ದು. ನಿನ್ನೆ ಅದು ಬೆಳಕಿಗೆ ಬಂದಿದೆ. ನೀರಿನ ಪ್ರವಾಹಕ್ಕೆ ಹರಿದು ಅಲ್ಲಿರುವಂತಹ ಸ್ಥಳೀಯ ಮನೆಗಳು ಒಂದಷ್ಟು ದುರಂತಕ್ಕೀಡಾಗಿರುವಂಥದ್ದು. ಜೊತೆಗೆ ರನ್ವೇಯ ಆ ಇಡೀ ವಿಮಾನ ನಿಲ್ದಾಣದ ಆವರಣ ಗೋಡೆ ಬಿರುಕು ಬಿಟ್ಟಿರುವುದನ್ನು ಕೂಡ ನಾವು ಕಾಣ್ತೇವೆ. ಬಹಳ ಪ್ರತ್ಯಕ್ಷ ಸಾಕ್ಷಿಯಾಗಿ ಮಾಧ್ಯಮಗಳು, ಪತ್ರಿಕೆಗಳಲ್ಲಿ ಕೂಡ ಬಹುಶಃ ಇಲ್ಲಿ ನೀವು ನೋಡ್ತಾ ಇದ್ದೀರಿ. ಅದರ ಆ ಒಂದು ದೃಶ್ಯವನ್ನು ಕೂಡ ಇಲ್ಲಿ ಬಹಳ ನೇರವಾಗಿ ನಾವು ನೋಡ್ತಾ ಇದ್ದೇವೆ. ಅಂದ್ರೆ ಬಹುಶಃ ಇದನ್ನು ನಾವು ಮೊದಲ ಒಂದು ಹಂತದಲ್ಲಿ ನಾವು ಏನು ಮಂಗಳೂರು ವಿಮಾನ ನಿಲ್ದಾಣ ಸುತ್ತ ನಡೆದಂಥ ಈ ದುರಂತ ಮತ್ತು ಅಲ್ಲಿಯ ಸ್ಥಳೀಯರು ಅನುಭವಿಸಿರುವಂತಹ ಸಮಸ್ಯೆಗಳ ಬಗ್ಗೆ ನಾವು ತೆಗೆದುಕೊಳ್ಳುತ್ತೇವೆ. ಜೊತೆಗೆ ಇಡೀ ಮಂಗಳೂರಿನಲ್ಲಿ ಇಂತಹ ಸಮಸ್ಯೆಗಳು ಇರುವಾಗ ಇದಕ್ಕೆ ಒಂದು ದೂರದೃಷ್ಟಿತ್ವದ ಯೋಜನೆಗಳನ್ನು ಹಾಕಿಕೊಳ್ಳಬೇಕಾದಂಥ ಅಗತ್ಯತೆ ಮತ್ತು ಅನಿವಾರ್ಯತೆ ಇಲ್ಲವೇ ಅನ್ನೋ ಪ್ರಶ್ನೆ ಕೂಡ ನಮ್ಮ ಮುಂದೆ ಇರುವುದರಿಂದ ಏನು ಮಾಡಬೇಕಾಗಿದೆ ಅನ್ನೋದರ ಬಗ್ಗೆಗೂ ಕೂಡ ನಾನು ಮಾತುಕತೆ ನಡೆಸ್ತಾ ಇದ್ದೀನಿ. ಆ ಕಾರಣಕ್ಕೆ ಆ ಹಿನ್ನೆಲೆಯಲ್ಲಿ ನಮ್ಮ ಜೊತೆಗೆ ಪ್ರೊಫೆಸರ್ SG ಮಯ್ಯ ಅವರು NITಕೆಯ ವಿಶ್ರಾಂತ ಪ್ರಾಧ್ಯಾಪಕರು, ಜಲತಜ್ಞರು ಇದ್ದಾರೆ. ಪ್ರೊಫೆಸರ್ SG ಮಯ್ಯರಿಗೆ ಸ್ವಾಗತ ಸರ್ ಕಾರ್ಯಕ್ರಮಕ್ಕೆ. ಅದೇ ರೀತಿಯಲ್ಲಿ ಮಂಗಳೂರು ವಿಮಾನ ನಿಲ್ದಾಣದ ಏನು ಆ ರನ್ವೇ ಇದೆ ಅದರ ತಳಭಾಗದಲ್ಲಿ ಇವತ್ತಿನ ಈ ಒಂದು ದುರ್ಘಟನೆ ಏನು ನಡೆದಿದೆ ಅದರ ಸಂತ್ರಸ್ತರು ಕೂಡ ಹೌದು ಪದ್ಮನಾಭ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಪದ್ಮನಾಭರೇ ಕಾರ್ಯಕ್ರಮಕ್ಕೆ ಸ್ವಾಗತ. ಪದ್ಮನಾಭರ ಹತ್ರ ನಾನು ಮೊದಲಿಗೆ ಈ ಒಟ್ಟು ಏನು ಘಟನೆ ನಡೆದಿದೆ ಮಂಗಳೂರು ವಿಮಾನ ತಳಭಾಗದಲ್ಲಿ ಆ ರನ್ವೇ ಕೆಳಗಡೆ, ವಿಮಾನ ನಿಲ್ದಾಣ ಅಲ್ಲ ಅದರ ತಳಭಾಗದಲ್ಲಿ ನಡೆದಿರುವಂತಹ ದುರ್ಘಟನೆಗೆ ಸಂಬಂಧಪಟ್ಟ ಹಾಗೆ ನಾನು ಒಂದಷ್ಟು ಮಾಹಿತಿಗಳು ತೆಗೆದುಕೊಳ್ತೇನೆ. ತುಳುಟು ಪಾತ್ರಗನ ಇಂಚಿನ ಇತ್ತೆ ಬಾರಿ ಸಮಯದ ಬಕ್ಕ ಇತ್ತ ಆ ಘಟನೆ ಮೇ 30 ಬರ್ಸಬೈದಿ ಐರ ಬಕ್ಕ ಕೆಲವು ದಿನ ದಾನ ಇತ್ತೆ ಮಾಧ್ಯಮದ ಕ್ಲಿಗೆ ಗೊತ್ತಾಯ್ತು ಇತ್ತು ತಡದ ಹೇಗಾಂಡು ಮಾಧ್ಯಮದ ಕ್ಲಿಗೆ ಸುರುಕೆ ಎಂಕುಲು ಇಂದು ಕೊರ್ತಾ ಇಂಚೆಂಚ ವಿಷಯ ಉಂಡು ಇಂಚೆಂಚ ಆತನು ನಳಿನ್ ಕುಮಾರ್ ಕಟೀಲ್ ಶೆಟ್ರ್ ಮಾತ ಬತ್ತು ತೂಯೇರು ತೂದುಲ ದಾಲ ಕರವೇ ಮಲ್ತೊಂದುಲ್ಲೇರು ಇತ್ತೆ ತೂನಾಗ ಏರ್ಪೋರ್ಟ್ದ ಪ್ರಾಬ್ಲಮ್ ಹತ್ರ ಎಂಕ್ಲೆಗೆ ಈ ಪರಿಸ್ಥಿತಿ ಬತ್ತೀನಿ ಎಂಕ್ಲೆ ಮಿತ್ತುಬೋದ ಬಲ್ಲಿಡ್ಬೋದು ತೂನಾಗ ಗೊತ್ತಾಂಡು ಅಕಲಿನ ತಡೆಗೋಡೆ ಮಲ್ತದಿತ್ತೇರು ಆ ತಡೆಗೋಡೆ ಪುಡಾದು ನೀರು ಬೈದೀನಿ ದುಂಬು 5 ವರ್ಷದಿಂದ ಆ ಏರಿಯೋಡು ಇತ್ತಿನೇ ಯಾನು ಅವಲೇ ಪುಟು ಬಲತ್ತಿದ್ದೀನಿತ್ತೆ ಇತಿನೆಟ್ಟ ಈತು ಮಲ್ಲ ಬರ್ಸ ಬತ್ತಂದಲ್ಲ ಇಂಚೆ ನೀರು ಬೈಚಿ ಇತ್ತೆ ಅವೇ ಈತನೆಟ್ಟ ಬರ್ಸ ಬೈದನು ಇಂಚ ನೀರು ಇಂಚೆ ಬೈಜಿ 5 ವರ್ಷದ ಇಂಚೆಂಗುಲು ಅವೇ ಜಾಗ ಬರ್ಸ ಖಾಲಿ ಬಜಿಪೆ ಅಂದತ್ತು ಇಡೀ ಕುಟ್ಲಡೆ ನಮ್ಮ ತೂತ ಬರಪೂರ ಬರ್ಸ ಅದರ 35 ಸೆಂಟಿಮೀಟರ್ ಬರ್ಸ ವರ್ಷ ಮುರಾಣಿದ ಬರ್ಸ ಕಾರಣ ಅದು ಬಂದ ನಿಖಲು ಸ್ಪಷ್ಟವಾದ ಎಂಗುಲು ಸ್ಪಷ್ಟವಾದ ಬಂಪೆ ಬರ್ಸ ಕಾರಣ ಉಂಡಾವ್ ಆನಿಯವರ 80 70 75 9 80 ಈರಪ್ಪ ಇಲ್ಲಿ ಬೂರ್ದಿನ ಫ್ಲೈಟದ ಘಟನೆ ನಡತಂಗ ಅಪ್ಪಗ ನಿರ್ದು ಮಲ್ಲ ಬರ್ಸ ಬೈದಂಡು ಬೊಲ್ಲ ಬತ್ತದು ಮಿತ್ತದ ಇಲ್ಲದೆ ಮುಟ್ಟ ಬೊಲ್ಲ ಬೈದನು ಅಪ್ಪಗ ಸನ ಈ ಪರಿಸ್ಥಿತಿ ಬೈಜಿ ಇತ್ತೆ ಇಂಚೆ ಬತ್ತೀನಿ ಕಾರಣ ಒಂಜೆ ಮೊಕುಲು ಅಲ್ಪ ಡೆವಲಪ್ಮೆಂಟ್ ಮಲ್ತೇರು ಫೈರ್ ಬ್ರಿಗೇಡ್ ಟ್ಯಾಂಕಿ ಕಟ್ಟೇರು 5 ಬೊಕ್ಕರ ನೀರು ಜಾಸ್ತಿ ಬತ್ತಂದು ಜಾಸ್ತಿ ಆದ ಅವಳು ಬ್ಲಾಕ್ ಆದ ನೀರು ಬತ್ತೀನಿ ಎನ್ನ ಅಭಿಪ್ರಾಯ. ಅವು ಬೆಜಿಕ್ರೆ ಮತ ಬೂರ್ದು ಬ್ಲಾಕ್ ಆದು ಹೊರನೆ ಅವು ಒಂದು ತಡೆಗೋಡೆ ಕಡಿದು ಬೈದೀನಿ ಜ್ವಲಂತ ಸಾಕ್ಷಿದಾದ ಪಟ್ಟ ಅಲ್ಪದ ಆವರಣ ಗೋಡೆನೆ ಅವೇ ಅಲ್ಪ ಬಿರುಕು ಬೂರ್ದು ರನ್ವೇದ ನೀರು ಬರ್ತದೆ ಬೂರ್ದಿನಿ ಎಂಗುಲು ಸ್ಪಷ್ಟವಾದ ತೊಜ್ಪ ಅಲ್ಪ ನೀರು ಬೈದೀನಿ. ಈತ ಮೂಲು ನಮ್ಮ ದೃಶ್ಯ ಮತ ತೂವೊಂದುಲ್ಲ ಎಂಜ ನೀರು ಮತ ಪರತೊಂದು ಪೋವೊಂದುಂಡು ಮಸ್ತ್ ಇಲ್ಲಾಗ ಮತ ಪೊಗ್ಗೊಂದು ಎಂಚೆಂಚಿನ ಮತ ಸೊತ್ತು ನಾಶ ಆಗ್ತದೆ ದಾದ ಮತ ಪರಿಸ್ಥಿತಿ ಒಂಜಿ ಎನ್ನ ಅನ್ನನೇ ಇಲ್ಲ ಬಂಡ ಅಪ್ಪಮ್ಮನೆ ಇಲ್ಲ ಅಲ್ಪ ಒಂಜಿ ಫುಲ್ಲು ಡ್ಯಾಮೇಜ್ ಆಗ್ತದೆ ಅವೊಂಜಿ ನಿಗಲು ಪೇಪರ್ ತೂದುಲ್ಲಾರು ಬೊಕ್ಕೊಂಜಿ ಅವಳು ಕೆದು ನಾಶ ಆತಂಡು ಬೊಕ್ಕ ಒಂಜಿ ಎಕ್ಕರೆ ಬಾಲಕೃಷ್ಣ ಭಂಡಾರಿ ಪನ್ಪಿನಾರ ನಾವು ಒಂಜಿ ರಡ್ಡೆ ಎಕ್ಕರೆ ಕಲ್ಲು ಮಣ್ಣು ಬೂಡ್ದು ನುಬತ್ತು 10 ಜನಕ್ಕೆ ಉಪಕಾರಾಪಿನ ಕೆದು ಅಲ್ಪ ನಾಶ ಆತಂಡು ನೀರು ಜನಪ್ಪ ಕುಂಟಾರ್ದೇರೆ ನೀರಿಗೆ ಪೂರ ಐಕ್ಯ ಪೋಂತಿನ ಅವು ಬಂದ್ ಆತಂಡು ಸುಮಾರು ಅಲ್ಪ ಒಂಜಿ ತೀರ್ಥದ ವಾಸುಮೂಲ್ಯ ಪನ್ಪಿನಾರ್ನ ಕೆದೆತ್ತ ಪಿಲ್ಲರ್ ಪೂರ ಪೋತುಂಡು ದೇಪ ಮೂಲ್ಯ ಪನ್ಪಿನಾರ್ನ ಒಂದು ಪಿರವ್ರದು ಪೂರ ಮಣ್ಣು ಬೂಡ್ದು ಪೂರ ನಾಶ ಅವರ ಒಂದು ಆತನು
ಸೀತಾರಾಮ್ ಶೆಟ್ರು ಪನ್ಪಿನ ಒಂಜಿ ಅಲ್ಲಿ ರೋಡ್ ತಗೊಂಡಿಲ್ಲ ಡಾಮರ್ದ ರೋಡ್ ಅವಿತ ಪರಿಸ್ಥಿತಿ ಹೆಂಚ ಅವತ್ತೆ ಒಂಚೂರು ಪಂಚಾಯತ್ಗಳು ಮಣ್ಣು ಬಾರ್ದು ಲೆವೆಲ್ಗೆ ಕೊಂದತ್ತೀರು ಕೂಡ ನೆಕ್ಸ್ಟ್ ಒಂಜಿ ಗಂಟೆ ಬರ್ಸ ಬತ್ತಂಡ ಅವಲ ಒರಿ ಉಚ್ಚಿ ಅಂಚಿನ ಪರಿಸ್ಥಿತಿ ಅಡಿಟು ಗೋಲೆ ಆತನು ಮಣ್ಣದ ಸಾದಿಲ ಉಂಡ ಕೂಡ ಎಂಕ್ಲೆಗ್ ಮಣ್ಣದ ಸಾದಿಜ್ಜಿ ಒಂಜಿ ಎಲ್ಲಿಯ ರೋಡ್ ಉಂಡು ಕಚ್ಚಾ ರೋಡ್ ಅವು ಈ ಸರಿ ಪಂಚಾಯತ್ ಬಂದಿತ್ತಂಡ ಐಕೊಂದು ಪಾಡ್ಗ ಡಾಮರೀಕರಣ ಮಲ್ಪುಗ ಅಂದು ಮಲ್ತಿತ್ತನು ಐದು ತುಂಬಿ ಈ ಪರಿಸ್ಥಿತಿ ಬರ್ತನು ಕಂಪ್ಲೀಟ್ ನಿಕಲೈತ ರನ್ವೇದ ವಾಜ್ ಆಗಿದೆ ನಿಕಲ್ನ ಆಗ್ನೇಯ ದಿಕ್ಕು ಬಂದ ಒಂದು ರನ್ವೇ ಆಗ್ನೇಯ ದಿಕ್ಕಿತ್ತು ನಿಂಕಲ ಕಂಪ್ಲೀಟ್ ಪೂರ್ವ ದಿಕ್ಕುಡು ಉಂಡು ನಿಕಲ್ ಪೂರ್ವ ದಿಕ್ಕುಡು ಪಣ್ಣ ವಿಮಾನ ಅದು ಲ್ಯಾಂಡಿಂಗ್ ಆಪಿನ ಅಂಚಿನ ಭವಿಷ್ಯ ಅಂತ ತೀರ್ಥದ ಪಾಲ್ಡ್ ಪೂರ್ವ ದಿಕ್ಕುಡು ಒಂದು ಒಂಜಿ ಅರ್ಧ ಕಿಲೋಮೀಟರ್ ಡಿಸ್ಟೆನ್ಸ್ ಉಂಡು ದುಂಬು ಅವೇ ನೀರು ಅಲ್ಪ ಮಡಿ ಪನ್ಪಿನೊಂಜಿ ಕಾಲುವೆ ಉಂಡು ಎಲ್ಲಿಯ ಮಡಿ ಐಕ್ ಬಂದಿತ್ತು ಆಂಡ ಇನಿ ಅವು ಬ್ಲಾಕ್ ಆದ ಪೂರ ಇಂಚಿ ಬತ್ತೊಂದು ಉಂಟು ಸರಿ ಈತ ಅಲ್ಪ ಒಂಜಿ ಎಂದು ತಗೊಂಡು ಆವರಣ ಗೋಡೆ ಒಂಜಿ ಫುಲ್ ಪೀಸ್ ಆತು ಅಂದಂದೆ ಏತ್ ವರ್ಷ ಆದುಪ್ಪು ಐಕ್ ದಾದ ಕಾರಣ ಆದುಪ್ಪು ಆ ನಮ್ನೆ ಪುಡದು ಪೋಯರೆ ಪುಡದು ವರ್ಷಕ್ಕೆ ಅಂಚ ಆತಜಿ ಮೇನ್ ಪಂಡತೆ ಮೂಲ್ ತಡೆಗೋಡೆ ಪುಡದು ಅಡಿಟ್ಟು ಕೊರೆಂಡು ಕೊರೆನಾಗ ಈ ಗೋಡೆ ಪಗ್ಗಿದ ಆದುಪ್ಪುಡು ಅಪ್ಪ ಬಿರುಕು ಬುಡ್ನ ಆದುಪ್ಪು ಏತ್ ವರ್ಷ ಆದುಪ್ಪು ಆ ಗೋಡೆಗೆ ಗೋಡೆಗೆ ಕಮ್ಮಿಲ್ಲ 5 ವರ್ಷ ಮುಟ್ಟಾತನು 5 ವರ್ಷ ಇಂಕುಲು ಎಲ್ಲಿಪ್ಪುನಾಗ ಕಟ್ಟೊಂದಿತ್ತಿನ ಗೊತ್ತುಂಟು 5 ವರ್ಷ ಹೆಚ್ಚೇನೆ ಏನ 50 ಏಜ್ ಅಂದ್ ಐದು ಇಂಗುಲ್ ಪುಟ್ಟನಾಗನೆ ಕಟ್ಟೊಂದಿತ್ತೇವೆ ಐದ ತೀರ್ಥ ಪಾರ್ಟ್ ಎಂಗುಲ್ ತಗೊಂಡಿಲ್ಲ ಅವಳ ಕಪ್ಪು ಕಲ್ಲು ಎಗ್ದಾಲ ಬೇತೆ ಬೇಸ್ದಾಲ ಪಾರ್ಟ್ ಜರ ಕಲ್ಲು ಮಾತ್ರ ತೋಜನು ಅವು ಬೇಸಿರ್ದು ಫೌಂಡೇಶನ್ ಅಡಿದೆ ಕೊರೆ ಒಂಬೈತನತಿ ಅಂಚಂಡು ಓವೇ ಕಾಂಕ್ರೀಟ್ ಮಂತದಿನ ದಾಲೇಜ್ ಖಾಲಿ ಕಪ್ಪು ಕಲ್ಲಡೆ ಅವೆನ್ ಕಟ್ಟೊಂದು ಅಂದ್ರೆ ಕಾಂಕ್ರೀಟ್ ಪಾಡ್ದಾರ ಅವು ಇಂಕ ನಾಲೆಜ್ ಇಜ್ಜೆ ಐತಾ ನಂಕ ಐತಾ ಗೊತ್ತು ಇಜ್ಜಿ ಕಾಂಕ್ರೀಟ್ ಪಾಡ್ದಾರ ಇಂಚಿ ನಂತ 5 ವರ್ಷ ದುಂಬುದ 5 ವರ್ಷ ದುಂಬುದ ಕಟ್ಟೋಣ ಅಂತ ಓಕೆ ಈತ ಈ ಪರಿಸ್ಥಿತಿ ಇದು ಮಾತ್ರ ಒಂದು ಸಮಸ್ಯೆ ಆಗ್ತದೆ ಸಂಬಂಧಪಟ್ಟ ಅಕ್ಲಿಗೆ ಏರ್ಪೋರ್ಟ್ ಅಕ್ಲಿಗೆ ಗೊತ್ತಾತ ಬೈದರ ತೂತೆರ ಅತನ ಜನಪ್ರತಿನಿಧಿಗಳು ಮೇರೆ ಸಂಸದರು ಬೈದೇರು ಬಂತಾರೆ ದಾದ ಬಂತೇರು ಇಂಚಿನ ಆಯ್ತು ಪರಿಸ್ಥಿತಿ ದಾದ ಅವು ಇತನೆಟ್ಟೆ ಯಾರಲ್ಲ ಬೈಜ್ಯರು ಬತ್ತಿನ ಕುಲ್ ಒಂದ್ಪೇರೆ ಎಂಕಲ್ ನಂದು ಅತ್ತವು ಎಂಕಲ್ ನಂದೇತ ನೀರು ಬೈದಿನಿ ಅತ್ತ ಅಕುಲು ಬಣ್ಣೊಂದುಲ್ಲೇರು ಪಬ್ಲಿಕ್ ಎಂಕುಲು ಬಣ್ಣೊಂದುಲ್ಲ ಅಲ್ತೆ ನೀರೇ ಬೈದಿನಿ ಇತನೆಟ್ಟ ಬರದೆ ನೀರೆಂಚ ಬತ್ತಿ ನಿಂದ ಎಂಕಲ್ನ ಅಭಿಪ್ರಾಯ ಐಕಿ ಇನಿಕೊಂಜಿ ಮೀಟಿಂಗ್ ದಿಕ್ಕ ಅಂದ ಅಟೆನೆ ಮಲ್ದೇರಿ ನನ್ನಲ್ಲಿ ಪಡೆಯರು ಅಲ್ಪ ಆ ಪರಿಸ್ಥಿತಿ ಕೆಲವರು ಅಲ್ಪದ ದೇವಸ್ಥಾನ ಹೋದು ಇತ್ತೆರಿಗೆ ಅವು ಇಂಚಿನ ಏತ್ ಇಲ್ಲದ ಸಮಸ್ಯೆ ಒಂಜಿ ಮೂಜಿ 4 ಇಲ್ಲದ ಕುಲು ಪೋತೇರು ಒಂತೆ ಜನ ಸಂಬಂಧದ ಕುಲ್ಲಿ ತೊಂಪುಯರು ಬೊಕ್ಕ ಒಂತೆ ಎತ್ತರ ಪ್ರದೇಶದ ಸೀತಾರಾಮ್ ಶೆಟ್ರನ ಒಂಚೂರು ಮಾಲಿಗೇರು ಮಾತ ಕುಲ್ಲಿಯರು ಬೊಕ್ಕ ಬಾಕಿದ ಕುಲು ದೇವಸ್ಥಾನ ನೋಡ್ಜೆತ್ತೇರು ಅಂಚ ನೀರು ಬತ್ತೊಂದಿತ್ತು ಕುಲ್ಲುನ ಪರಿಸ್ಥಿತಿ ಇಜ್ಜೆ ಅಲ್ಪ ಎಸ್ ಎಸ್ ಸರ್ ಓವರಾಲ್ ಆಗಿ ನಾವು ಮತ್ತೆ ಮಾತಾಡ್ತೇವೆ ಸದ್ಯದ ಆ ಒಂದು ಪರಿಸ್ಥಿತಿ ಇದ್ರ ಬಗ್ಗೆ ಏನ್ ಹೇಳ್ತೇವೆ ಸರ್ ನಿಮ್ಗೆ ಏನ್ ಕಾಣ್ತದೆ ಈಗ ಇವರು ಹೇಳೋದನ್ನ ಕೇಳಿದ್ರೆ ನಾವು ಏರ್ಪೋರ್ಟ್ ಸೈಡಿಂದ ಅದು ಟೇಬಲ್ ಟಾಪ್ ಏರ್ಪೋರ್ಟ್ ಅಂತ ಲೆಕ್ಕ ಅಂದ್ರೆ ಒಂದು ಗುಡ್ಡದ ಮೇಲಿರುವಂಥದ್ದು ಸೊ ಹಾಗಾಗಿ ಈಗ ಕಾರಣ ಏನೇ ಇರಲಿ ಏರ್ಪೋರ್ಟ್ನವ್ರು ಏನು ಚಿಂತನೆ ಮಾಡಬೇಕಾಗತ್ತಂದ್ರೆ 4 ಸೈಡಲ್ಲಿಯೂ ಸ್ಲೋ ಪ್ರೊಟೆಕ್ಷನ್ ವರ್ಕ್ ಈಗ ಮಾಡಲೇಬೇಕು ಅವರು ಸ್ಲೋ ಪ್ರೊಟೆಕ್ಷನ್ ವರ್ಕ್ ಮಾಡದಿದ್ರೆ ಈ ಸಮಸ್ಯೆ ಮುಂದೆ ಆಗ್ತದೆ ಕಾರಣ ಅಂದರೆ ಅದು ಕೆಂಪು ಮಣ್ಣು ಲೂಸ್ ಮಣ್ಣು ಅದು ಯಾವತ್ತೂ ಇಂತಹ ಒಂದು ಮಳೆ ಬಂದಾಗ ಇದಕ್ಕೆ ಅದು ಸಾಮಾನ್ಯವಾಗಿ ಅದು ಸಸೆಪ್ಟೇಬಲ್ ಅದು ಹಾಗೇ ಆಗ್ತದೆ ಮತ್ತೊಂದೇನೆಂದರೆ ಈಗ ಎಲ್ಲ ಏರ್ಪೋರ್ಟಲ್ಲಿ ಸಮೇತ ಅವ್ರದ್ದು ಪೇಮೆಂಟ್ ಡಿಸೈನ್ ಆದಮೇಲೆ ಸೈಡಲ್ಲಿ ಡ್ರೈನೇಜ್ ಸಿಸ್ಟಮ್ ಇರಬೇಕು ಸರ್ ಅದ್ರ ಬಗ್ಗೆ ಮತ್ತೆ ಮಾತಾಡ್ತಾನೆ ಈಗ ಈ ಪರಿಸ್ಥಿತಿಯಲ್ಲಿ ವಿಮಾನ ನಿಲ್ದಾಣದ ಪ್ರಾಧಿಕಾರ ಜವಾಬ್ದಾರಿ ತೆಗೆದುಕೊಳ್ಬೇಕು ಜವಾಬ್ದಾರಿ ಈಗ ಹೌದು ಅವರು ತೆಕ್ಕೊಂಡು ಸ್ಲೋಪ್ ಪ್ರೊಟೆಕ್ಷನ್ ಮಾಡಿದಾಗ ಅವರಿಗೂ ಸೇಫು ಈ ಕೆಳಗಡೆ ಇರುವಂತ ಜನರಿಗೂ ಸೇಫ್ ಅದನ್ನ ಇನ್ನು ಯಾರು ತಗೊಳ್ತಾರೆ ಇವರು ಮಾಡಬೇಕಾವುದು ಅಂತ ನಾವು ಹೇಳ್ಬೋದು ಮತ್ತೆ ಅವ್ರಿಗೆ ಯಾರೋ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಅವ್ರು ಯಾರೇ ಇರಲಿ ಆ ಸ್ಲೋಪ್ ಪ್ರೊಟೆಕ್ಷನ್ಗೆ ಅವ್ರ ಕೈ ಹಾಕ್ಲೇಬೇಕಾಗ್ತದೆ ಅಂತ ನನ್ನ ಅಭಿಪ್ರಾಯ ಎಸ್ ಇತ್ತೆ ಈ ಸಂಬಂಧಪಟ್ಟಿನ ಸಭೆ ಮತ ಆವೊಂದುಂಡು ಜನಪ್ರತಿನಿಧಿಗಳು ಎಂಪಿಗಳ ಒಂದು ಪೋತುಂಡು ಅಂಚಾದ ಸಂಬಂಧಪಟ್ಟಂತ ಇಲಾಖೆಗೆ ಬೊಕ್ಕ ಡಿಸಿಗಳ ಮನವರಿಕೆ ಮಲ್ದಿಂಡು ಓಕೆ ಖಂಡಿತವಾದ ಬಹುಶಃ ಇದಕ್ಕೆ ಸಂಬಂಧಪಟ್ಟ ಹಾಗೆ ಜಿಲ್ಲಾಡಳಿತ ಮತ್ತು ವಿಮಾನ ನಿಲ್ದಾಣ ಪ್ರಾಧಿಕಾರ ಕೂಡ ಜವಾಬ್ದಾರಿಯನ್ನ ತೆಗೆದುಕೊಳ್ಬೇಕಾಗ್ತದೆ ಮತ್ತು ಅವರಿಗೆ ಈಗ ಆಗಿರುವಂತಹ ನಷ್ಟಗಳಿಗೆ ಸಂಬಂಧಪಟ್ಟ ಹಾಗೂ ಕೂಡ ಒಂದು ಸ್ಪಷ್ಟವಾದಂತ ನಿರ್ದೇಶನಗಳನ್ನು ಮತ್ತು ಪರಿಹಾರಗಳನ್ನು ನೀಡಬೇಕಾದಂತ ಜವಾಬ್ದಾರಿಯನ್ನ ಸಂಬಂಧಪಟ್ಟ ಪೋಯರ ಬರಿಯರು ರಸ್ತಾ ಮಲ್ತದ ಕಂಡೀಷನ್ ಮತ್ತು ಕೂರ್ಲೆ ಇತ್ತ ಒಂಜಿ ಜನಕ ಸೌಖ್ಯ ಜನವನ್ನ ಕುರುಪಿನ ಪರಿಸ್ಥಿತಿ ಇಜ್ಜಿ ಗಾಡಿ ಇಲ್ಲಲ್ದ ದೆಪ್ಪುಲಕ ಅಜ್ಜಿ ಈ ರೀತಿಯಾದಂತ ಒಂದು ಪ್ರಾಕೃತಿಕವಾದಂತ ಅಸಮತೋಲನಗಳು ಮತ್ತು ಇಂಥ ಜಲ ದುರಂತದ ನಡುವೆ ಇದೊಂದು ನಡೆದು ಹೋಗಿದೆ ಅಲ್ಲ
ನಮ್ಮ ಇಡೀ ಮಂಗಳೂರು ಮತ್ತು ಇಲ್ಲಿನ ಕರಾವಳಿಯ ಪ್ರಾದೇಶಿಕವಾದಂಥದ್ದು ಮತ್ತು ಇದರ ಬಗೆಗಿನ ಜಿಲ್ಲಾಡಳಿತದ ನಿಲುವು ಏನಾಗಿರ್ಬೇಕು ಅನ್ನೋದ್ರ ಬಗೆಗೂ ಕೂಡ ನಾವು ಚರ್ಚೆಯನ್ನು ಮುಂದುವರಿಸ್ತೇವೆ SG ಮಯ್ಯರ ಜೊತೆ ಒಂದು ಸಣ್ಣ ಬ್ರೇಕ್ನ ಬಳಿಕ. ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಈಗಾಗಲೇ ನಾವು ಚರ್ಚೆ ಮಾಡ್ತಿದ್ದು ಜಲ ತುರಂತ ಮುಗಿಯದ ಕತೆ ಆಗಿಬಿಟ್ಟಿದೆ ಅಂತ ಅನ್ನುವಂಥದ್ದು ಈಗಾಗಲೇ ನಾವು ಮಾತಾಡ್ತಿದ್ದು. ಇಲ್ಲಿ ತನಕ ಪದ್ಮನಾಭ ಅವರು ಮಾತಾಡಿದ್ರು, ನಮ್ಮ ಜೊತೆಗೆ ಸೀತಾರಾಮ್ ಶೆಟ್ಟಿ ಅವರು ಸೇರ್ಕೊಂಡಿದ್ದಾರೆ. ಅಂದರೆ ಅಲ್ಲಿಯ ಸ್ಥಳೀಯ ಸಂತ್ರಸ್ತರು, ವಿಮಾನದ ಸರಿಯ ಸಂತ್ರಸ್ತರು. ಈಗಾಗಲೇ ನಾವು ಮಾತಾಡ್ತಿದ್ದು, ಒಂದಷ್ಟು ವಿವರಗಳು ಪದ್ಮನಾಭರಿಂದ ಪಡೆದುಕೊಂಡು. ಸೀತಾರಾಮ್ ಶೆಟ್ಟಿ ನಾನು ಪಾತಿರ್ವೆ ನಿಮ್ಮ ಹತ್ರ ನಾನು ಮಾತಾಡ್ತೇನೆ. ಇಲ್ಲಿ ಸರ್, ಈಗ ಇಂಥ ಸಂದರ್ಭದಲ್ಲಿ ಒಂದು ಇಂಥ ಬೃಹತ್ ಯೋಜನೆಗಳನ್ನು ಮಾಡುವ ಸಂದರ್ಭದಲ್ಲಿ ಎಡವುತ್ತಾರೆ ಅಂತ ಹೇಳಿದ್ರೆ, ಹಾಗಾದ್ರೆ ಸಣ್ಣ ಸಣ್ಣ ಯೋಜನೆಗಳ ಗತಿ ಏನು? ಜನಸಾಮಾನ್ಯರು ಇನ್ನು ಯಾವ ರೀತಿಯ ಧೈರ್ಯವನ್ನು ಇಟ್ಕೊಳ್ಬೇಕು ಅಂತ ಏನು ಹೇಳ್ತೀರಿ ಸರ್? ಇದಕ್ಕೆ ನಾವು ಈ ಮಂಗಳೂರು ಪರಿಸರದಲ್ಲಿ ಯಾವುದೇ ರೀತಿಯ ಯೋಜನೆ ಮಾಡೋದಿದ್ರು ಇದಕ್ಕೆ ಡ್ರೈನೇಜ್ ಸಿಸ್ಟಮಿಗೆ ಒಂದು ಮಾಸ್ಟರ್ ಪ್ಲ್ಯಾನ್ ಬೇಕು. ಈಗ MRPL ಆಗಲಿ ಅಥವಾ ಇನ್ಯಾವುದೇ ಈಗಿರುವಂತಹ ಇಲ್ಲಿ ದೊಡ್ಡ ದೊಡ್ಡ ಕೈಗಾರಿಕೆ ಸಂಸ್ಥೆಗಳಾಗಲಿ ಅಥವಾ ಈ ಥರದ್ದಾಗಲಿ, ಪ್ರಥಮವಾಗಿ ಅವರು ಮಾಡಬೇಕಾದ ಪ್ಲ್ಯಾನಿಂಗ್ ಅಂದರೆ ಒಂದು ಪರ್ಮನೆಂಟ್ ಆಗಿ ಮಾಸ್ಟರ್ ಪ್ಲ್ಯಾನ್ ಫಾರ್ ದಿ ಡ್ರೈನೇಜ್ ಸಿಸ್ಟಮ್. ಅದು ಮಂಗಳೂರು ನಗರಕ್ಕೂ ಅಗತ್ಯ, ಇನ್ನು ಸುತ್ತಮುತ್ತಲಿನ ಇದಕ್ಕೂ ಅಗತ್ಯ. ಅದನ್ನು ಈವಾಗಲೇ ಮಾಡಬೇಕಿತ್ತು, ಇನ್ನೂ ಆಗಿಲ್ಲ. ಅದನ್ನು ಮಾಡೋದು ಈಗಾದರೂ ಭಾಳ ಇದೊಂದು ಎಚ್ಚರದ ಗಂಟೆ ಅಂತಲೇ ಹೇಳಬೇಕಾಗತ್ತೆ. ಈಗಾದರೂ ಮಾಡಲೇಬೇಕು. ಸಂಬಂಧಪಟ್ಟ ನಮ್ಮ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಆಗಲಿ ಯಾರಾಗಲಿ ಮುಂದೆ ಹೋಗಿ ಮಾಡಲೇಬೇಕು. ಸರ್, ಈಗ 50 ವರ್ಷದ ಹಿಂದೆ ಕಟ್ಟಿದಂಥ ಆವರಣ ಗೋಡೆ, ಬಹುಶಃ ಆವಾಗಿನ ಒಂದಷ್ಟು ತಂತ್ರಜ್ಞಾನಗಳು ನಮಗೆ ಪಿಲ್ಲರ್ ಹಾಕಿ ಅದನ್ನು ಇನ್ನೂ ಡೆಪ್ತ್ ತೆಗೆದು ಇದಿರ್ಲಿಕ್ಕಿಲ್ಲ. ಆದರೆ ಹೊಸ ರನ್ವೇ ಅಂತಾರಾಷ್ಟ್ರೀಯ ಮಟ್ಟದ ಮಾಡುವಾಗಾದ್ರೂ ಯೋಚನೆ ಬರಬೇಕಿತ್ತು, ಮಾಡಲೇಬೇಕಿತ್ತು. ಕಪ್ಪು ಕಲ್ಲು ಗೊತ್ತುಂಟಲ್ಲ, ಅದರಿಂದ ಕಟ್ಟಿದವರು. ಹೌದು, 50 ವರ್ಷದ ಹಿಂದೆ ಕಟ್ಟಿರುವಂತ ಒಂದು ಇದದು. ನಾನು ಕೇಳ್ತಾ ಇರೋದು, ಇದರನ್ನ ಮತ್ತೆ ಹೊಸದಾಗಿ ಮಾಡುವಾಗ ಈಗ ಇತ್ತೀಚೆಗೆ ನಾವು ಅದನ್ನು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆಗಿ ಡೆವಲಪ್ಮೆಂಟ್ ಮಾಡಿದಾಗ ಇದನ್ನು ಅವ್ರು ಪರಿಗಣಿಸಬೇಕಿತ್ತು. ಯಾಕಂದರೆ ಆವಾಗಲೇ ತುಂಬ ಇದರ ಬಗ್ಗೆ ಜಿಜ್ಞಾಸೆಗಳು ಬರ್ತಾ ಇತ್ತು. ಇಲ್ಲಿ ಇದು ಸಾಕು ಅಂತ ಹೇಳುವಂಥ, ಈ ರನ್ವೇ ಸಾಕು ಅಂತ ಹೇಳುವ ಬಗ್ಗೆ ಅಭಿಪ್ರಾಯಗಳು. ಹಾಗಾಗಿ ಇದ್ರ ಬಗ್ಗೆ ಅವರು ಗಮನ ಹರಿಸಬೇಕಿತ್ತು. ಗಮನ ಹರಿಸಿ ಅದಕ್ಕೆ ಈ ಸ್ಲೋ ಪ್ರೊಟೆಕ್ಷನ್ ಮತ್ತು ಅಷ್ಟು ಹಳೆಯ ಸ್ಟ್ರಕ್ಚರ್ಗಳನ್ನು ಇಟ್ಟುಕೊಂಡು ಮುಂದುವರಿಸುವ ಬದಲು ಮೊದಲಿಗೆ ಅದನ್ನು ಇದರ ಬಗ್ಗೆ ಅವರು ಮಾಡುವುದು ಬಹಳ ಅಗತ್ಯ ಇತ್ತು. ಅದು ಅದರ ಮಟ್ಟಿಗೆ ಏನು ಗೊತ್ತುಂಟ, ಅದರ ಒಳಗೆ 6 ಫೀಟ್ ಎತ್ತರದ್ದು, ನನ್ನಷ್ಟು ಎತ್ತರದ್ದು ಒಂದು ಡ್ಯಾಮ್ ಮಾಡಿದ್ದಾರೆ ಅವರು. ಎಲ್ಲ ನೀರು ಅದಕ್ಕೆ ಬಂದು ಬೀಳ್ತದೆ, ಸ್ಟೋರ್ ಆಗ್ತದೆ ಅಲ್ಲಿ. ಅದು ಕಲ್ಲಿನ ಇದರಲ್ಲಿ ಹಾಕಿದ್ದಾರೆ, ಸಿಮೆಂಟಿನಲ್ಲಿ ಕಟ್ಟಿ ಇದು ಮಾಡಿದ್ದಾರೆ ಅವರು. ಅದು ಕಾಂಕ್ರೀಟ್ ಮಾಡಿ ಸರಳ ಹಾಕಿ ಕಬ್ಬಿನದು ಇದೆಲ್ಲ ಏನು ಮಾಡಲಿಲ್ಲ ಕಾಣಬೇಕು ನನ್ನ ಲೆಕ್ಕದಲ್ಲಿ. ಈ ನಾವು ಆರ್ಡಿನರಿ ಆಗಿ ಮಾಡ್ತೇವಲ್ಲ, ತಳಭಾಗದಲ್ಲಿ ಅದು ನೀರು ಅಲ್ಲಿ ಮೇಲ್ಕಡೆ, ಈಗ ಏರ್ಪೋರ್ಟ್ ಒಳಗಡೆನೆ ಅಲ್ಲಿ ಒಂದು ಡ್ಯಾಮ್ ತರ ಮಾಡಿದ್ದಾರೆ, ಒಂದು 6 ಫೀಟ್ ಎತ್ತರದಲ್ಲಿ. ಎಲ್ಲ ನೀರು ಬಂದು ಅದಕ್ಕೆ ಸೇರ್ತದೆ. ಅಲ್ಲಿಂದ ಒಂದು ಪೈಪ್ ಸೇರ್ತದೆ. ಅಲ್ಲಿಂದ 4 ಇಂಚು ಪೈಪು ತೋರದ ಒಂದು ಪೈಪನ್ನು ನಮ್ಮ ಕೆಳಗೆ ಒಟ್ಟಿದ್ದಾರೆ. ಅದು 800 ಫೀಟ್ ಕೆಳಗೆ ಉಂಟು. ಏರ್ಪೋರ್ಟ್ ಇಂದ 800-600 ಫೀಟ್ನ ಒಳಗೆ ಅಂದಾಜಿ ನನ್ನ ಲೆಕ್ಕದಲ್ಲಿ ಅಷ್ಟು ಕೆಳಗೆ ಬರ್ತದೆ. ಅದು ಬಂದು ನಮ್ಮ ಚರಂಡಿಗೆ ಬರ್ತದೆ. ಅದು ಇದು ಒಡೆದು ಹೋಗಿ ಒಂದೇ ಸಲ ನುಗ್ಗಿತು ನೀರು. ನುಗ್ಗಿ ಫಸ್ಟಿಗೆ ಬರುದು ನಮ್ಮ ಮನೆಗೆ. ಹೋದ ವರ್ಷ 3 ಗಂಟೆ ರಾತ್ರಿ ಬಂತು, ಒಂದು ಸಲ 2 ಗಂಟೆ ರಾತ್ರಿ ಬಂತು. ಈ ಸಲ ಮಾತ್ರ ಬೆಳಿಗ್ಗೆ 10:30 ಗಂಟೆಗೆ ಬಂತು. ಸರಿ ಸರಿ. ಅಂದ್ರೆ ಬಹಳ ಮೂಲ ಕಾರಣ ಆಗಿರುವಂತದ್ದೇ ಅಲ್ಲಿ ಒಳಗೆ ಅವರದೇ ಕಾರಣದಿಂದ ಡ್ಯಾಮೇಜ್ ಆಗ್ತಾ ಬರ್ತದೆ. ಈಗ ಅಲ್ಲಿ ಕೆಳಗಿನ ನಿಮ್ಮ ಮನೆಗಳಿಗೆ ಯಾವ ರೀತಿ ಎಲ್ಲ ಹಾನಿ ಆಗಿದೆ? ಕೆಳಗಿನ ಹಾನಿ ಮಾರ್ಗದಲ್ಲಿ ಬಂದು ನನ್ನಗಿಂತ 2 ಫೀಟ್ ಎತ್ತರದಲ್ಲಿ ಒಂದು 6-12 ಫೀಟ್ ಹೊಂಡ ಬಿದ್ದಿದೆ ತುಂಬಾ ಹೋಗುವಾಗಲೇ. ಅಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ನಾವೀಗ ಜನಾರ್ದನ್ ಟೆಂಪಲ್ ಉಂಟು, ಅದರ ಹಿಂದ್ ಕಡೆ ಹೋಗಿ ಅದರ ಒಂದು ಮೆಟ್ಲು. ಎಷ್ಟು ಮನೆಗಳಿಗೆ ಹಾನಿ ಆಗಿದೆ? ಈಗ 5 ಮನೆಗೆ ಹಾನಿ ಆಗಿದೆ. ಆಲ್ರೆಡಿ ಹೋಗಿದೆ. ಕಂಪ್ಲೀಟ್ ರಸ್ತೆ ಹೋಗಿ ಕಂಪ್ಲೀಟ್ ರಸ್ತೆ ಇಲ್ಲ. ಈಗ ಮುಂದೆ ಈಗ ಮಳೆ ಬಂದ್ರೆ ಮತ್ತದೇ ಪರಿಸ್ಥಿತಿ ಬರುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಕೊಚ್ಚಿಕೊಂಡು ಹೋಗಿದೆ. ನಮ್ದು ಬರುವ ಇದಕ್ಕೆ ಅವರು ಮಣ್ಣು ಹಾಕಿ ಕಲ್ಲು ಹಾಕಿ ಕೊಟ್ಟಿದ್ದಾರೆ. ಅದು PW ಕೊಟ್ಟಿದ್ದಾರೆ. ಮುಂಚಿನ ಮಾರ್ಗ ಮಾಡ್ತಾರಲ್ಲ PW, ಅವರು ಮಾಡಿ ಕೊಟ್ಟಿದ್ದಾರೆ ಕಾಣ್ಬೇಕು.
ಬೇರೆ ಕಡೆಗೆ ಕೊಟ್ಟಿದ್ದಾರೆ, ಶಿಫ್ಟ್ ಮಾಡಿದ್ದಾರೆ. ಈಗ ಅವರು ಸಹ ಬೈತಾ ಇದ್ದಾರೆ, ಆ ಥರ ನಮಗೆ ಬಂದಾಗೆ ಅವರಿಗೆ ಸಹ ಬರ್ಬೋದಾ ಅಂತ. ಅದಕ್ಕೋಸ್ಕರ ಅದು ನಿಲ್ಲುವುದಿಲ್ಲ, ನಮಗೇ ಬರ್ತದೆ. ಅದು ಬರುವಾಗ ಮಣ್ಣು ಸಹ ಬರ್ತದೆ, ಅದು ಲೆವೆಲ್ ಆಗ್ತದೆ. ಯಾವುದು ಚರಂಡಿ, ಅದು 2 ಫೀಟ್ ಮಾತ್ರ ಚರಂಡಿ ತೆಗ್ದದವರು. ಅಷ್ಟು ದೊಡ್ಡ ನೀರು ಆ ರನ್ವೇದೆಲ್ಲ 2 ಫೀಟ್ ಚರಂಡಿಗೆ ಅಲ್ಲಿ ನಿಲ್ಲಲಿಕ್ಕೆ ಸಾಧ್ಯ ಇದೆ ಅಂತ ಪರಿಸ್ಥಿತಿ. ಈಗ ಸಂಬಂಧಪಟ್ಟಾಗೆ ಅಧಿಕಾರಿಗಳೆಲ್ಲ ಏನು ಹೇಳ್ತಾರೆ, ಏನು ಅವರು ಏನೋದು ನಮ್ದು ಯಾವುದು ಬರುವುದಿಲ್ಲ. ಹಾಗಾದ್ರೆ ಎಲ್ಲಿಂದ ಬರ್ತದೆ? ಈಗ ಆವರಣ ಗೋಡೆ ಬಿರುಕು ಬಿಟ್ಟಿರುವುದು ಅವರದೇ. ಅದು ಎಲ್ಲ ಈ ಪೇಪರ್ ಟಿವಿಯಲ್ಲಿ ನೋಡಿದ್ದಾರೆ ಎಲ್ಲರೂ. ನಾವೇನು ಸುಳ್ಳು ಹೇಳುವುದಿಲ್ಲ. ನೋಡಿ ಈಗ ಸರಿ ಮಾಡ್ತಾರೆ, ಬೆಳಿಗ್ಗೆಯಿಂದ ಸರಿ ಮಾಡ್ತಾರೆ. ಆದ್ರೆ ನಮ್ಮ ರೋಡ್ ಮುಟ್ಲಿಲ್ಲ ಇಷ್ಟವರೆಗೆ ಸಹ. ಕೆಲಸ ಮಾಡ್ಲಿಕ್ಕಿದೆ, ಅದನ್ನು ಮಾಡ್ತಾರೆ. ಅದು ಅವರದ್ದು ಮಾಡ್ತಾರೆ. ಈಗ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾರೆ. ಈಗ ಸಂಬಂಧಪಟ್ಟ ಹಾಗೆ ಸಂಸದರು ಬಂದಿದ್ದಾರೆ, ಮತ್ತೆ ಯಾರು ನವೀನ್ ಕುಮಾರ್ ಬಂದಿದ್ದಾರೆ, ಮತ್ತು ಇವರು ನಮ್ದು ಹೊಸ ಶಾಸಕರು ಬಂದಿದ್ದಾರೆ, ಡಾಕ್ಟರ್ ಭರಶೆಟ್ಟಿ ಬಂದವರೇ. ಇನ್ನು ಜಿಲ್ಲಾಧಿಕಾರಿಗಳಿಗೆ ದೂರು ಕೊಟ್ಟಿದ್ದೀರಾ? ಜಿಲ್ಲಾಧಿಕಾರಿ ಸಹ ಬರ್ತೇನೆ ಅಂತ ಬರ್ಲಿಲ್ಲ. ಸೊ ಅವರಿಗೆ ದೂರು ಹೋಗಿದೆ ಈ ಹಿನ್ನೆಲೆಯಲ್ಲಿ ಗೊತ್ತಾಗಿದೆ ಅಂತ ಅನ್ನುವಂಥದ್ದು. ಮತ್ತು ತಾಲೂಕಿದು ಮೋಹನ್ ಸಾಹೇಬರು ಇದ್ರಲ್ಲ, ತಹಶೀಲ್ದಾರರು ಅಲ್ಲ, ತಾಲೂಕಿದು ಇದು ಕಾಂಗ್ರೆಸ್ ಇದು ಜನಪ್ರತಿನಿಧಿಗಳು ಬಂದಿದ್ದಾರೆ, ನೋಡಿದ್ದಾರೆ. ನಿಮ್ಮ ಕೋರಿಕೆಗಳೇನು ಅಂತ? ಈಗ ನಮ್ಮ ಕೋರಿಕೆ ರೋಡ್ ಆಗ್ಬೇಕು, ನಮಗೆ ಆಗ್ಬೇಕು ಒಂದು ಮೇಯ್ನ್ ಅದು. ಮತ್ತು ನಮಗೆ ಪರಿಹಾರ ಕೊಡ್ತಾರ ಬಿಡ್ತಾರ ಅವರಿಗೆ ಬಿದ್ದದು. ನಾವು ಸರಿ ಮಾಡಿಕೊಂಡು ಹೋಗ್ತೇವೆ ನಮ್ಮ ಮನೆಯನ್ನು. ಕೊಟ್ರೆ ಒಳ್ಳೇದು, ಯಾಕೆಂದ್ರೆ ಎಲ್ಲರೂ ಹಣ ಇದ್ದವರು ಇರುವುದಿಲ್ಲ ಅದರಲ್ಲಿ. ಸೀತಾರಾಮ್, ಧನ್ಯವಾದಗಳು. ನಮಗೆ ಇಷ್ಟೊಂದು ಮಾಹಿತಿಗಳನ್ನ ಕೊಟ್ಟಿದ್ದೆ. ಸಂಬಂಧಪಟ್ಟ ಇಲಾಖೆಗಳು ಇದಕ್ಕೆ ಮುತುವರ್ಜಿ ವಹಿಸಬೇಕಾದಂತ ಅಗತ್ಯತೆ ಇದೆ ಅಂತ ಒಂದು ಸಣ್ಣ ಬ್ರೇಕ್ ತಗೊಂಡು ಮತ್ತೆ ಪ್ರೊಫೆಸರ್ ಎಸ್ ಜಿ ಮಯ್ಯರ್ ಜೊತೆಗೆ ಈ ಸಂವಾದ ಮುಂದುವರೆಯುತ್ತೆ. ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಸರ್, ಇಲ್ಲಿ ಈಗ ಇದು ಒಂದು ಘಟನೆ ಮೊನ್ನೆ ಬಂದಂಥ ಜಲದುರಂತ ಸಂಭವಿಸಿರುವಂಥದ್ದು, ಅದು ಕೂಡ ಮಂಗಳೂರು ಮಹಾನಗರಕ್ಕೆ ಸಂಬಂಧಪಟ್ಟ ಹಾಗೆ ದೊಡ್ಡದಾದಂಥ ಸಮಸ್ಯೆ ಅನ್ನೋದು ಸೃಷ್ಟಿ ಮಾಡಿತ್ತು. ಏನು ಹೇಳ್ತೀರಿ? ಈ ಮಂಗಳೂರು ಮಹಾನಗರ ಅಂದರೆ ಇದು ನಮಗೆ ಮೊದಲಿಂದಲೂ ಒಂದು ಏರು ತಗ್ಗುಗಳಿಗೆ ಸೇರಿದಂಥ ಪ್ರದೇಶ. ಸೊ ಹಾಗಾಗಿ ನಮಗೆ ಈಗೆಲ್ಲ ಇದ್ರೂ ನಾವು ಹಲವಾರು ವರ್ಷಗಳ ಹಿಂದೆ ನೋಡಿದರೂ ಸಮೇತ ಈ ತಗ್ಗು ಪ್ರದೇಶಗಳಲ್ಲಿ ಸಾಮಾನ್ಯವಾಗಿ ನೆರೆ ಬರುವುದು ಮಳೆಗಾಲದಲ್ಲಿ ಸ್ವಾಭಾವಿಕ. ಸೊ ಅದು ಇಷ್ಟು ಸಮಯ ನೆರೆ ಇಲ್ಲದೆ ಈಗ ಬಂದದ್ದು ಅಂತ ಹೇಳುವಾಗಿಲ್ಲ, ಹಿಂದೆನೂ ಬರ್ತಾ ಇತ್ತು, ಈಗನೂ ಬಂದಿದೆ. ಆದರೆ ಆ ಹಿಂದೆ ನೆರೆ ಬಂದ ಮೇಲೆ ಇವತ್ತಿನವರೆಗೆ ನಾವು ಈ ನೆರೆಯನ್ನು ಅಥವಾ ಈ ರೀತಿಯ ಒಂದು ಸಿಚುವೇಶನನ್ನು ಮ್ಯಾನೇಜ್ ಮಾಡಲಿಕ್ಕೆ ಏನು ಮಾಡಿದ್ದೇವೆ ಅಂತ ಕ್ವಶನ್. ಅದು ನನ್ನ ದೃಷ್ಟಿಯಲ್ಲಿ ಒಂದು ವ್ಯವಸ್ಥಿತ ರೀತಿಯಲ್ಲಿ ಮಾಸ್ಟರ್ ಪ್ಲಾನ್ ಥರ ಇವರು ಮಾಡಲಿಲ್ಲ. ಹಂತವಾಗಿ ಎಷ್ಟೋ ಸಲ ನಾನು ಬೇರೆ ಬೇರೆ ಸಂದರ್ಭದಲ್ಲಿ ಇಂಟ್ರ್ಯಾಕ್ಷನ್ ಆಗ್ತಾ ಇರುವಾಗ ಇದರ ಬಗ್ಗೆ ಮಾಹಿತಿ ಹೇಳಿದೆ. ನಮಗೊಂದು ಮಂಗಳೂರಿಗೆ ಒಂದು ಸಮಗ್ರವಾದ ಈ ಡ್ರೈನೇಜ್ ಸಿಸ್ಟಮ್ ಡಿಸೈನ್ ಮಾಡಬೇಕು ಅಂತ ಹೇಳಿ. ಅದು ಎಲ್ಲರೂ ಅದಕ್ಕೆ ಸಮ್ಮತಿ ಸೂಚಿಸಿದ್ದಾರೆ. ನನಗೆ ಗೊತ್ತಿದ್ದ ಹಾಗೆ ಅಥವಾ ನನ್ನ ಗಮನಕ್ಕೆ ಬಂದ ಹಾಗೆ ಏನೂ ಆಗಿಲ್ಲ. ಅದು ಈಗಾದರೂ ಇದು ಮಾಡಲಿಕ್ಕೆ ಒಂದು ಬಹಳ ಅಗತ್ಯ ಅಂತ ಈ ಸಂದರ್ಭ. ಮೊನ್ನೆ ನಡೆದ ದುರ್ಘಟನೆ, ಇದಕ್ಕಿಂತ ಹಿಂದೆ ಹೋಗೋಣ. ಎಲ್ಲಾದ್ರೂ ಜಿಲ್ಲಾಡಳಿತ ನಿಮ್ಮದ ತಜ್ಞರನ್ನ ಕೂತ್ಕೊಳ್ಳಿಸಿ ಒಂದು ಮಾತನಾಡಿ ಏನಾದರೂ ಇಂತ ಬೇಕು ಅಂತ ಏನಾದರೂ ಮಾಡಿದ್ಯಾ? ನನಗೆ ಹಿಂದೆ ಒಂದು 7-10 ವರ್ಷ ಆಗಿರ್ಬೋದು. ನಮ್ಮ ಪೊನ್ನುರಾಜ್ ಅವರು DC ಆಗಿದ್ದಾಗ ನಮ್ಮ ಮೂಡದಲ್ಲಿ ಲೇಟ್ ಮಾಧವ್ ಭಂಡಾರಿ ಅವರು ಇದಾಗಿದ್ದಾಗ ನನ್ನ ಹತ್ರ ತುಂಬ ಇಂಟ್ರಾಕ್ಷನ್ ಮಾಡಿದ್ದಾರೆ. ಉದಾಹರಣೆಗೆ ಅಲ್ಲಿ ನಮ್ಮ ಹೊಸಬೆಟ್ಟಿಂದ ತಾವರೆಕೊಳೆಯಿಂದ ಇಲ್ಲಿ ಬೈಕಂಪಡಿವರೆಗೆ ಒಂದು ಕಾಲುವೆ ಅದು ಡಿಸೈನು ಮಾಡಿ ಕೊಟ್ಟಿದ್ದೇನೆ. ಆಗ ನಾನು ಹಲವಾರು ಸಂದರ್ಭ ಇಂಟ್ರಾಕ್ಷನ್ ಆದಾಗ ನಾನು ಕೆಲವೊಂದು ಸಲಹೆ ಕೊಟ್ಟಿದ್ದೇನೆ ಅವರಿಗೆ. ಏನಂದರೆ ಮುಖ್ಯವಾಗಿ ನಮ್ಮ ಈ ರಸ್ತೆಗಳಿದೆ, ಈ ಆ್ಯಕ್ಚುಲಿ ಹೈವೇಯನ್ನು ಇನ್ನೂ ಸ್ವಲ್ಪ ಏರಿಸಬೇಕಿತ್ತು. ಆದರೂ ಪರ್ಟಿಕ್ಯುಲರ್ಲಿ ಕೊಟ್ಟಾರ ಚೌಕಿ ಏರಿಯಾದಲ್ಲಿ ನೀವು ನೋಡಿರ್ಬೋದು, ಹೈವೇ ಲೆವೆಲ್ ಏನು ಏರಿಸಿದಾಗಿಲ್ಲ. ಹಿಂದೆ ನಮ್ಮ ಗದ್ದೆ ಲೆವೆಲ್ ಏನಿದೆ ಅದಕ್ಕಿಂತ ಸ್ವಲ್ಪ ಏರಿಸಿರ್ಬೋದಲ್ಲ ಅಷ್ಟೇ. ಈ ಗದ್ದೆ ಈಗಲೂ ಇವು ಗದ್ದೆ ಪದ್ಧತಿಗಳನ್ನು ನಾವು ಕಾಣಬಹುದಲ್ಲಿ. ಆ ಮಟ್ಟ ರಸ್ತೆ ಮಟ್ಟಕ್ಕಿಂತ ವಿಶೇಷವಾಗಿ ತಗ್ಗಿನಲ್ಲಿಲ್ಲ.
ಸೊ ಹಾಗಾಗಿ ಆ ರಸ್ತೆಗಳನ್ನ ಈಗ ಮನೆ ಕಟ್ಟುವವರೆಲ್ಲ ಏನು ಮಾಡಿದ್ದಾರೆ ಅಂದರೆ ಆ ಗದ್ದೆಗಳ ಹುಣಿಯಿಂದ 1-1.5 ಫೀಟ್ ಮೇಲೆ ಇಟ್ಟು ಪ್ಲಿಂತಲ್ಲಿ ಕಟ್ಟಿದ್ದಾರೆ. ಆ್ಯಕ್ಚುಲಿ ಇವ್ರು ಏನು ಮಾಡಬೇಕಿತ್ತು, ಆವಾಗಲೇ ಹೇಳಿದೆ ನೋಡಿ, ನೀವು ಈ ಡಿಸೈನ್ ಮಾಡುವಾಗ ರಸ್ತೆಗಳನ್ನು ಸರಿಯಾಗಿ ಒಂದು ಲೆವೆಲ್ ಫಿಕ್ಸ್ ಮಾಡಿ, ಹೈವೇಗೆ ಆದಮೇಲೆ ಸೆಕೆಂಡ್ರಿ ರೋಡ್ ಬರುವಾಗ ಅದಕ್ಕೊಂದು ಲೆವೆಲ್ ಫಿಕ್ಸ್ ಮಾಡಿ, ಅದಕ್ಕಿಂತ 1 ಫೀಟ್ ಮೇಲೆ ಇವರು ನೀವು ಮನೆ ಕಟ್ಟಲಿಕ್ಕೆ ಪರ್ಮಿಷನ್ ಕೊಡಿ. ಆಗ ಇಂತಹ ಸಂದರ್ಭ ಬಂದಾಗ ಇಷ್ಟು ಅನಾಹುತಗಳಾಗೋದಿಲ್ಲ, ಮನೆಗೆ ನೀರು ಹೋಗ್ಬೋದು, ಅದೆಲ್ಲ ತಪ್ಪಿಸ್ಬೋದು. ಇನ್ನೊಂದು ಏನಂದರೆ, ನಮ್ಗೆ ಅಲ್ಲಿ ನ್ಯಾಚುರಲ್ ಕೆಲವು ಚಾನೆಲ್ಗಳಿವೆ ಈಗದ್ದಲ್ಲಿ, ಹಿಂದಿದ್ದು ಅದು ತುಂಬ ರೀತಿಯಲ್ಲಿ ಎನ್ಕ್ರೋಚ್ಮೆಂಟ್ ಆಗಿದೆ. ಈಗ ಅವರಿಗೆ ಏನಾಗಿದೆ ಅಂದರೆ, ಈಗ ಎನ್ಕರೇಜ್ಮೆಂಟನ್ನು ಅವರೀಗ ಏನೋ ಇವತ್ತು ಪೇಪರ್ ನೋಡ್ತಾ ಇದ್ದೇವೆ ನಾವು, ಅದನ್ನೆಲ್ಲ ಇದು ಪರಿಶೀಲನೆ ಮಾಡಿ ಏನೋ ಮಾಡ್ತಾರೆ ಅಂತೇಳಿ ಮಾಡಲಿಕ್ಕೆ ಹೋದರೆ ಇವರು ಹೇಳುವಷ್ಟು ಸುಲಭದಲ್ಲಿ ಅದನ್ನು ಅಗಲ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಮನೆ ಕಟ್ಟುವವನಿಗೆ ಅವ ಎಷ್ಟು ಕಷ್ಟದಲ್ಲಿ ಕಟ್ಟಿದ್ದಾನೆ, ಈಗ ಅವ್ರು ನೀನು ಅದು ತೆಗಿಬೇಕು ನಾವು ಅಗಲ ಮಾಡ್ತೇವೆ ಅಂತ ಹೋದ್ರೆ ಖಂಡಿತ ಸಾಧ್ಯ ಇಲ್ಲ. ಯಾಕಂದರೆ ಹಾಸ್ಪಿಟಲ್ ಮನೆ ತೆಗಿಬೇಕು ಅಂತಿದ್ರೆ ಆಗಿದ್ದಂತ ಸಂಬಂಧಪಟ್ಟ ಯಾರು ಯಾವ ಇಲಾಖೆಗಳು ಅದಕ್ಕೆ ಪರವಾನಗಿ ಕೊಟ್ಟಿದ್ದಾರೆ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕು. ಇವರು ಆಗ ಮಾಡಬೇಕಿತ್ತು ಆಗ ಸರಿಯಾದ ಅದು ಯಾಕೆ ಮಾಡಲಿಲ್ಲ ಅಂದ್ರೆ ಅವರಿಗೆ ಸರಿಯಾದ ಮಾಸ್ಟರ್ ಪ್ಲಾನ್ ಇಲ್ಲ. ಸೊ ಅವರು ನಾವು ಅವರನ್ನು ವೈಯಕ್ತಿಕವಾಗಿ ಯಾರೋ ಒಬ್ಬ ಕೇಸ್ ಬರ್ಕೊಂಡು ದೂರುವುದು ಕಷ್ಟವೇ. ಯಾಕಂದ್ರೆ ಅವನಿಗೆ ಯಾವುದೇ ಆಧಾರ ಇಲ್ಲದೆ ಅವ ಆಯ್ತು ಕಟ್ಟಿ ಹೇಳಿದ್ದಾನೆ 2 ಫೀಟ್ ಆಯ್ತು 2 ಫೀಟ್ ಅಂತ ಹಾಗೆ ಹೋಗಿದ್ದ. ಅದಕ್ಕೆ ಹೇಳೋದು ನಾವು ಮಾಸ್ಟರ್ ಪ್ಲಾನ್ ಅಗತ್ಯ ಅಂತ. ಮಾಸ್ಟರ್ ಪ್ಲಾನ್ ಇದ್ರೆ ಈ ಬೇರೆ ಬೇರೆ ಹಂತದ ಲೆವೆಲ್ಗಳನ್ನು ಫಿಕ್ಸ್ ಮಾಡಿದ್ರೆ ಮಂಗಳೂರಲ್ಲಿ ಇಂತಿಂಥ ಪ್ರದೇಶದಲ್ಲಿ ಇಷ್ಟಿಷ್ಟು ಹೈಟಿಗೆ ನೀವು ಪ್ಲಿಂತ್ ಇರಬೇಕು ಅಂತ ಒಂದು ಪ್ಲೇಸ್ ಫಿಕ್ಸ್ ಮಾಡಿದ್ರೆ ಪರ್ಮಿಷನ್ ಕೊಡೋರು ಅದಕ್ಕೆ ಪೂರಕವಾಗಿ ಕೊಡ್ತೇನೆ, ಆಗ ಇಂಥ ಸಮಸ್ಯೆ ಬರುವುದಿಲ್ಲ. ಸಾಮಾನ್ಯವಾಗಿ ಜನಸಾಮಾನ್ಯರ ಮೇಲೆ ಅಂದ್ರೆ ನಾಗರಿಕರ ಏನು ಬೇಜವಾಬ್ದಾರಿಗಳು, ಅವರು ಬೇಕಂದರಲ್ಲಿ ಮನೆ ಕಟ್ಟುತ್ತಾರೆ ಅಂತ ಸಾಮಾನ್ಯವಾಗಿ ಎಲ್ಲ ಜನಪ್ರತಿನಿಧಿ ಈ ರೀತಿಯಾಗಿ ಮಾತಾಡ್ತಾ ಇದ್ದಾರೆ. ಎಸ್, ನಾನು ಒಪ್ಪಿಕೊಳ್ಳೋಣ, ಜನರ ತಪ್ಪು ಇದೆ, ಬೇಕಂದ್ರಲ್ಲಿ ಇಲ್ಲು ಮನೆಗಳನ್ನು ಕಟ್ಟಿಕೊಂಡಿದ್ದಾರೆ ಅಂತ ಅನ್ನುವಂಥದ್ದು. ಆದರೆ ಅಲ್ಲಿ ಅವರು ಕಟ್ಟಿಕೊಳ್ಳಿಕ್ಕೆ ಕಾರಣರು ಯಾರು ನೋಡಿ, ಇದಕ್ಕೆ ನಮ್ಮಲ್ಲಿ ಒಂದು ವಾಡಿಕೆ ಮಾತಿದೆ, ಪ್ರತಿಯೊಂದಕ್ಕೂ ನಾನು ನಿಮ್ಮನ್ನು ತೋರಿಸುವಾಗ ಒಂದು ಬೆರಳಲ್ಲಿ 4 ನನ್ನನ್ನು ತೋರಿಸ್ತದೆ. ನಾವು ಅವರನ್ನು ಹೇಳೋದು ಸರಿಯೇ, ಆದರೆ ಇದು ಮಂಗಳೂರು ಕಾರ್ಪೊರೇಷನ್ ಆಗಿದೆ, ಎಷ್ಟು ಸಮಯ ಆಯಿತು? ಆಮೇಲೆ ಆದರೂ ಇವರು ಏನಾದ್ರು ಒಂದು ವ್ಯವಸ್ಥೆ ಮಾಡಿ ಹೇಳಿದ್ದಾರೆ. ಅದಕ್ಕೆ ಕಾರ್ಪೊರೇಷನ್ ಒಳಗೆ ಮನೆ ಕಟ್ಟುವಾಗ ಈ ರೀತಿಯಲ್ಲಿ ನೀರಿನ ಇಂತಹ ಸಮಸ್ಯೆಗಳಿಗೆ ಏನೂ ಅವ್ರ ಹತ್ರ ಇಲ್ಲ. ಬಾಕಿ ಸಮಸ್ಯೆಗಳಿಗೆಲ್ಲ ಅವರು ಕೊಟ್ಟಿರ್ಬೋದು ಅಗತ್ಯವಾದ ನಿರ್ದೇಶನಗಳನ್ನು. ನೀರಿನ ಸಮಸ್ಯೆಗೆ, ಡ್ರೈನೇಜ್ ಸಮಸ್ಯೆಗೆ ಏನು ಕೊಟ್ಟಿದ್ದಾರೆ? ಇರುವ ಕಾಲುವೆಗಳನ್ನು ಮೇಂಟೈನ್ ಮಾಡಿಲ್ಲ. ಅದು ಅಲ್ಲದೆ ಅವರು ಆಗಾಗ ಇಲ್ಲಿ ಆಗುವಂಥ ವ್ಯವಸ್ಥೆಗಳಲ್ಲಿ ಎಲ್ಲವನ್ನು ಡಂಪ್ ಮಾಡಿದರೆ ಅದು 1 ವಾರ 10 ದಿವಸ ಅಲ್ಲೇ ಇರ್ತದೆ. ಯಾರನ್ನು ದೂರುವುದು ಅದಕ್ಕೆ ಸಂಬಂಧಪಟ್ಟವರು ನೋಡಬೇಕು. ಇಂತಹ ಒಂದು ಪರಿಸ್ಥಿತಿಯಲ್ಲಿ ಈ ಮಳೆ ಬರಬೇಕಾದ್ರೆ ಮಳೆಗಾಲದ ಶುರುವಿನಲ್ಲಿ ನಮ್ಮಲ್ಲಿ ಯಾವತ್ತೂ ಒಂದು ಇದು ಆಗುವುದು, ಅದನ್ನು ಈ ಸಲವೂ ಮಾಡಿಲ್ಲ, ಮಾಡಲಿಕ್ಕೆ ಅವಕಾಶ ಇಲ್ಲ ಅಂತ ಹೇಳ್ಬೋದು. ಈ ಒಂದು ಪರಿಸ್ಥಿತಿ ಈ ಸಂದರ್ಭದಲ್ಲಿ ಮಳೆ ಬಂದಂಥ ಸಂದರ್ಭದಲ್ಲಿ ಅದರ ನೆಕ್ಸ್ಟ್ ಡೇ, ಅದೊಂದು ಮಾರನೇ ದಿನ ನೆಕ್ಸ್ಟ್ ಡೇ ಸಮರೋಪಾದಿಯಲ್ಲಿ ಕಾರ್ಯಾಚರಣೆಗಳೆಲ್ಲ ಆಗ್ತದೆ. ಆದರೆ ಅದು ಮೊನ್ನೆಯ ಮಳೆಗೆ ಅಷ್ಟೇ ಸೀಮಿತ. ಆದ್ರೆ ಮುಂದಿನ ಅಂದ್ರೆ ಈ ಹಿಂದೆ ನಡೆದಾಗಲೂ ಕೂಡ ಹಾಗೆ ಇಂಥದೇ ಈ ರೀತಿಯಾದಂಥ ಒಂದಷ್ಟು ಇದಕ್ಕೆ ನಾನು ಹೇಳಿದ್ದು ನಿಮಗೆ, ಇದು ಈಗಿನ ಸಮಸ್ಯೆಗೆ ಉತ್ತರ ನೋಡೋದಲ್ಲ. ಈ ಹಿಂದಿನಿಂದಲೇ ನಾವು ಮಾಸ್ಟರ್ ಪ್ಲಾನ್ ಮಾಡಲಿಲ್ಲ, ಡ್ರೈನೇಜ್ ಸಿಸ್ಟಮ್ಗೆ ಒಂದು ಡಿಸೈನ್ ಮಾಡಲಿಲ್ಲ. ಆದರೂ ನಾನು ಹೇಳೋದು, ಈಗಾದರೂ ನಾವು ಎಚ್ಚೆತ್ತುಕೊಳ್ಬೇಕು. ಮುಂದಿನ ಒಂದು 10 ವರ್ಷದವರೆಗೆ ಇಲ್ಲಿ ಆಗುವಂತಹ ಒಂದು ಸಮಸ್ಯೆಗಳು ಹೇಗಿರ್ಬೋದು ಅಂತ ಕಲ್ಪನೆ ಮಾಡಿ ಮಾಡಬೇಕು. ಮತ್ತೆ ಕೊನೆಗೊಂಡದ್ದು ಎಲ್ಲಿ ಹೇಗೆ ಅಂತ ಅದು ಮೂಡಾದಲ್ಲಿ ಆಗಿದ್ದು. ಅದು ಮೂಡಕ್ಕೆ DC ಅವರು ಅದಕ್ಕೆ ಏನು ಒಂದು ಕನ್ಕ್ಲೂಷನ್ ಅಲ್ಲಿ ಒಪ್ಪಿಗೆ ಒಂದು ಸಮ್ಮತಿಯನ್ನು ಸೂಚಿಸಿದ್ದಾರೆ. ಮತ್ತೆ ಮುಂದೆ ಏನಾಗಿದೆ ನನಗೆ ಗೊತ್ತಿಲ್ಲ, ನನ್ನನ್ನು ಕರೆದಿಲ್ಲ, ಅದು ಆದ ಹಾಗೆ ಇಲ್ಲ. ಅಂದರೆ ಇಲ್ಲಿ ಕಾಣುವಂಥದ್ದು ಒಂದು ಜಿಲ್ಲಾಡಳಿತ ಸಂಬಂಧಪಟ್ಟಂಥ ಒಬ್ಬ ತಜ್ಞರ ಜೊತೆಗೆ ಒಂದು ಸಮಾಲೋಚನೆ ನಡೆಸುವಂಥದ್ದು, ಅಭಿಪ್ರಾಯಗಳನ್ನು ತೆಗೆದುಕೊಳ್ಳುವುದು ಇಲ್ಲವೋ, ಅಥವಾ ಇಲ್ಲಿ ಸಮನ್ವಯತೆ ಕಾರಣವು ತಜ್ಞರುಗಳು ಇಲ್ಲ ನಮ್ಗೆ ಯಾಕೆ, ಅಥವಾ ಜಿಲ್ಲಾಡಳಿತ ಇವ್ರದ್ದು ಯಾಕೆ ಅಂತ ಅನ್ನೋ ಸಮನ್ವಯತೆ ಕೊರತೆ ಅಲ್ಲಿ. ಈಗ DC ಅವರು ಮೀಟಿಂಗ್ ಕರೀತಾರೆ, ಅವರನ್ನು ಕರೀತಾರೆ, ಮಾಡ್ತಾರೆ. ಅವರ ದೃಷ್ಟಿಯಲ್ಲಿ ಅವರು ಏನು ಮಾಡಬೇಕು ಮಾಡ್ಕೊಂಡು ಹೋಗ್ತಾರೆ. ಆದರೆ ಆ ಮಾಡಿದ್ದನ್ನು ಮುಂದೆ ಹಿಂದಿದ್ದನ್ನು ತಗೊಂಡ್ಬಿಟ್ಟು ಮುಂದೆ ಮಾಡ್ಕೊಂಡು ಹೋಗ್ತಾರಲ್ವ ನಮ್ಗೆ ಗೊತ್ತಿಲ್ಲ. ಈಗ ಈಗಿನವ್ರನ್ನ ಕರೀತಾರೆ, ಮಾಡ್ತಾರೆ. ಅವರು ಎಷ್ಟು ಹಿಂದಿನ ಒಂದು ವಿಚಾರಗಳನ್ನು ಅಲ್ಲಿ ಪರಿಶೀಲಿಸಿ ಅದನ್ನು ಎದುರು ಇಡ್ತಾರೋ ಅದು ನಮ್ಗೆ ಗೊತ್ತಿಲ್ಲ. ಆದರೆ ನೀವು ನಿಜವಾಗಿ ನಾವು ನೋಡ್ಲಿಕ್ಕೆ ಹೋದರೆ ಹಿಂದಿನಿಂದಲೂ ಇದರ ಬಗ್ಗೆ ಈಗಲ್ಲ, ಪ್ರತಿ ವರ್ಷವೂ ಮಳೆ ಅಥವಾ ಮಳೆ ಪ್ರಾರಂಭದಲ್ಲಿ ಅಥವಾ ಮಳೆ ಬಂದಾಗ ತುಂಬ ಜನರು ನಾವು ನ್ಯೂಸ್ ಪೇಪರ್ ಅದರಲ್ಲೆಲ್ಲ ನೋಡ್ತೇವೆ. ಆದರೆ ಅದು ಮುಗಿದ ಕೂಡಲೇ ಅದು ಮುಗಿದೋಯ್ತು ಅಲ್ಲಿಗೆ.
ಈಗ ನೀರಿನ ಸಮಸ್ಯೆ ನೋಡಿ, ಈಗ ಎದುರು ಬರೋಗಿ ಎಲ್ಲರೂ ಇನ್ನೀಗ ಮಾಡ್ತಾರೆ, ಆಮೇಲೆ ಅದ್ರ ಬಗ್ಗೆ ಯಾರೂ ಏನೂ ಮಾತಾಡಿದ್ರು. ಇದು ಸಾಮಾನ್ಯವಾಗಿ ನಾವು ಇಂಥ ಒಂದು ಇನರ್ಷಿಯಾ ನಮಗೆ ಇರೋದು ಸ್ವಾಭಾವಿಕ. ಅದಕ್ಕೆ ಯಾರಾದರೂ ಒಂದು ಸಂಸ್ಥೆ ಅಥವಾ ಒಬ್ಬರು ಅದ್ರ ಬಗ್ಗೆ ಆಗಲೇಬೇಕು ಅಂತ ಮುಂದೆ ಹೋಗಿ ಒಂದು ವ್ಯವಸ್ಥೆಯನ್ನು ಫಾಲೋ ಅಪ್ ಮಾಡಿದರೆ ಇದಕ್ಕೊಂದು ಸೊಲ್ಯೂಷನ್ ಮಾಡಲಿಕ್ಕೆ ಆಗ್ತದೆ, ಆಗೋದಿಲ್ಲ ಅಂತೇನಿಲ್ಲ. ಮತ್ತು ಒಂದು ನಮಗೆ ಈಗ ಬಹಳ ಮುಖ್ಯ ಏನಂದರೆ, ನಮ್ಮ ಈ ಮಂಗಳೂರು ಪ್ರದೇಶದಲ್ಲಿ ಇದು ನೋಡಿ, ಈ ಸಮಸ್ಯೆ ಇರೋದು ಮಂಗಳೂರಿನ ಹಾರ್ಟ್ ಸಿಟಿ ಒಳಗೆಲ್ಲ, ಅದರ ಪೆರಿಫೆರಲ್ ಹೊರಗಿನ ಇದರಲ್ಲಿ, ಹೊರಗಿನ ಇದು ಎಲ್ಲ ಅದು ಮಟ್ಟ ಇದೆಯಲ್ಲ, ನೆಲದ ಮಟ್ಟ ಆಲ್ಮೋಸ್ಟ್ ಸಿ ಲೆವೆಲ್ಗೆ ಸರಿ ಇದೆ. ಸಿ ಲೆವೆಲ್ಗೂ ಆ ಮಟ್ಟಕ್ಕೂ ಏನೋ 1 ಮೀಟರ್ ಡಿಫರೆನ್ಸ್ ಹೆಚ್ಚಿದ್ರೆ, ಹಾಗಾಗಿ ಇಂತಹ ಸಂದರ್ಭದಲ್ಲಿ ನೀರು ಬೇಗನೆ ಹರಿದು ಹೋಗೋದಿಲ್ಲ. 1-2 ದಿನ ನಿಲ್ತದೆ, ತಳಭಾಗಕ್ಕೆ ಬಂದ ಮೇಲೆ ಅದು ಕೂಡಲೇ ಡ್ರೈನ್ ಆಗೋದಿಲ್ಲ, ಸ್ವಲ್ಪ 1-2 ದಿನ ಹೋಗ್ತದೆ ಅದಕ್ಕೆ. ಹಾಗಾಗಿ ಅಷ್ಟು ದಿನ ಅದನ್ನು ನಾವು ಉಳಿಸಿಕೊಳ್ಳುವಾದ್ರೆ ಈ ಅನಾಹುತ ಆಗದ ಹಾಗೆ ನಮ್ಮ ಈ ಚಾನಲ್ಗಳು ಕಾಲುವೆಗಳೆಲ್ಲ ಸ್ವಲ್ಪ ಕೆಪಾಸಿಟಿ ಜಾಸ್ತಿ ಬೇಕು ಅದಕ್ಕೆ. ಎಸ್ ಸರ್, ಇನ್ನಷ್ಟು ನಮ್ಮ ಭೌಗೋಳಿಕವಾದಂಥ ಹಿನ್ನೆಲೆಗಳ ಬಗೆಗೆ ನೀವು ಹಿಂದೆ ಒಂದಷ್ಟು ಮಾಹಿತಿಗಳನ್ನು ಕೊಟ್ಟಿದ್ದಾರೆ, ಅದರ ಬಗ್ಗೆ ಕೂಡ ನಾನು ಕೇಳಬೇಕು. ಒಂದು ಸಣ್ಣ ಬ್ರೇಕ್ನ ಬಳಿಕ ಮತ್ತೆ ಈ ಸಂವಾದ ಮುಂದುವರೆತದೆ. ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಸರ್, ನಮ್ಮ ಮಂಗಳೂರಿನ ಇಲ್ಲಿ ಜೌಗು ಪ್ರದೇಶಗಳು ಹೊಂದಿರುವಂಥ ಒಂದು ಪ್ರದೇಶ, ಅಂದರೆ ಇಂಥದ್ದನ್ನು ಇಲ್ಲಿ ಕಟ್ಟಬೇಕು ಅಂತ ಆಗುವಾಗ ಇದಕ್ಕೊಂದು ಸ್ಪಷ್ಟವಾದಂಥ ವೈಜ್ಞಾನಿಕವಾದಂಥ ನಿಲುವುಗಳು ಇಲ್ಲದೇ ಇರುವುದರಿಂದ ಈಗ ಗೊತ್ತಾಗ್ತಾ ಇರುವಂಥದ್ದು. ಅಂದರೆ ನೀವು ಕಂಡ ಹಾಗೆ ಏನು ಮಂಗಳೂರಲ್ಲಿ ನೋಡಿ, ಸಾಮಾನ್ಯವಾಗಿ ನಾವು ಹೇಳೋದಿದ್ರೆ ಆವಾಗಲೇ ಪ್ರಾರಂಭದಲ್ಲಿ ಹೇಳಿದಾಗೆ ಏರಿಳಿತ ಪ್ರದೇಶ ಸೇರಿದೆ. ಮತ್ತು ಮುಖ್ಯವಾಗಿ ಇಲ್ಲಿ ಏನಂದರೆ ಈ ಕೆಂಪು ಮಣ್ಣು, ಕೆಲವು ಕಡೆಯಲ್ಲಿ ಮುರ ಮಣ್ಣು ಸ್ವಲ್ಪ ಗಟ್ಟಿ ಇರುತ್ತದೆ. ಈಗ ನೋಡಿ, ಆ ಏರ್ಪೋರ್ಟ್ ಬದಿ ನಾವು ಏನು ಹೇಳ್ತಾ ಇದ್ದೇವ, ಅದು ಬರೀ ಲೂಸ್ ಕೆಂಪು ಮಣ್ಣು, ಅದರ ತಳಭಾಗದಲ್ಲಿ ಕೆಂಪು ಮಣ್ಣು. ಅಂತ ಮಣ್ಣುಗಳಲ್ಲಿ ನೀರು ಬಿದ್ದಾಗ ಅದಕ್ಕೆ ತಡ್ಕೊಳ್ಳುವ ಶಕ್ತಿ ಇಲ್ಲ. ಅದು ನೀರಿನ ರಭಸ ಎಷ್ಟಿರ್ತದೆ ಅಂದರೆ ನೀರಿನ ಒಟ್ಟಿಗೆ ಮಣ್ಣು ಕೊಚ್ಚಿ ಹೋಗುವುದು ಸ್ವಾಭಾವಿಕವೇ. ಅಂದರೆ ಏನು ಸುಮಾರು 25 ಮೀಟರ್ ಎತ್ತರದಲ್ಲಿ ಒಂದು 10 ಮೀಟರ್ ಕೆಂಪು ಮಣ್ಣಿದ್ದು, ತಳಭಾಗದಲ್ಲಿ ಒಂದು ವೇಳೆ ಶೇಡಿ ಮಣ್ಣು ಅಥವಾ ಶೇಡಿ ಕಲ್ಲುಗಳು ಇದ್ರೆ ಅದನ್ನು ಈಗ ಈ ಗುಡ್ಡ ಪ್ರದೇಶದ ಇಳಿಜಾರು ಪ್ರದೇಶದಲ್ಲಿ ಆ ಥರ ಸಿಗ್ತದೆ ಅಂತ ಗ್ಯಾರಂಟಿ ಇಲ್ಲ. ಇದೇ ಈ ಮಂಗಳೂರಿನ ನಮ್ಮ ಏರ್ಪೋರ್ಟೇ ಅದಕ್ಕೆ ದೊಡ್ಡ ಉದಾಹರಣೆ. ಅದು ಗ್ಯಾರಂಟಿ ಇಲ್ಲ, ಹೆಚ್ಚಾಗಿ ಈ ಥರದ ಪರಿಸ್ಥಿತಿಯೇ ಇರುವುದು. ಇನ್ನು ಕೆಲವು ಕಡೆ ಹೋದರೆ ನಿಮಗೆ ಸ್ವಲ್ಪ ಶೇಡಿ ಮುರ ಮಣ್ಣು ಸಿಗ್ಬೋದು, ಅದು ಸಿಕ್ಕಿದಲ್ಲಿ ನೀವು ಸೇಫು. ಇಲ್ಲದಿದ್ದರೆ ನೀವು ಇಂಥ ಪ್ರದೇಶಗಳಿಗೆ ನಾವು ಏನು ಮಾಡೋದಿದ್ರು ಆ ಸ್ಲೋಪನ್ನು ನಾವು ಸ್ಲೋಪ್ ಪ್ರೊಟೆಕ್ಷನ್ಗೆ ಬೇಕಾದಂಥದ ಒಂದು ಸೊಲ್ಯೂಷನ್ ತಗೊಳ್ಳದೆ ನಾವು ಯಾವುದೇ ರೀತಿಯ ಈವನ್ ಕಾಮನ್ ಸಣ್ಣ ಮನೆ ಕಟ್ಟುವುದು ಸಮೇತ ಡೇಂಜರಸ್. ಅದೇ ಇದರಲ್ಲೇ ಗೊತ್ತಾಗ್ತದೆ ನೋಡಿ, ಅದು ಈ ಒಂದು ನಿದರ್ಶನಲ್ಲೇ ಗೊತ್ತಾಗ್ತದೆ. ಅಂದರೆ ಆಧುನಿಕ ಈಗ ಭೂಕಂಪ ನಿರೋಧಕ ಈ ಕಾಂಕ್ರೀಟ್ ಬೇಸ್ ಏನು ಹಾಕ್ತಾರೆ, ಅದರ ಅಗತ್ಯತೆಗಳು ಇದೆ ಅಂತ. ಅದರ ಅಗತ್ಯ ಅಂದರೆ ಅದನ್ನು ನಾವು ಸಾರಾಸಗಟ್ಟಾಗಿ ಎಲ್ಲ ಕಡೆ ಹೇಳಲಿಕ್ಕೆ ಆಗೋದಿಲ್ಲ. ಅಂದರೆ ಒಂದಂತೂ ಸತ್ಯ, ಯಾವುದೇ ರೀತಿ ನಾವು ಸ್ಟ್ರಕ್ಚರ್ ಮನೆಯೋ ಇದೋ ಕಟ್ಟಬೇಕಾದ್ರೆ ಮೊದಲು ಈ ಸಾಯಿಲ್ ಇನ್ವೆಸ್ಟಿಗೇಷನ್ ಅಂತ ಹೇಳ್ತೇವಲ್ಲ, ಅದು ಭಾಳ ಅಗತ್ಯ ಅಂತ ಎದ್ದು ಕಾಣ್ತದೆ. ಈಗ ಹಿಂದೆ ಎಲ್ಲ ಏನಂದರೆ ಹೆಚ್ಚು ಅದ್ರ ಬಗ್ಗೆ ಗಮನ, ಒಂದು 5 ಫೀಟ್ 4 ಫೀಟ್ ಅಳೀರಿ ಮತ್ತು ಬೆಡ್ ಕಾಂಕ್ರೀಟ್ ಹಾಕಿ ಹೋಗಿ ಅಂತ ಹೋಗುವಂಥ ಸಾಮಾನ್ಯವಾಗಿರುವಂತಹ ಒಂದು ಇದು. ಅದು ಈಗ ಏನು ಆಗ್ತದೆ ಅಂದರೆ ಅದು ಅಷ್ಟಕ್ಕೆ ಸಾಲದು. ಇಂಥ ಪ್ರದೇಶಗಳಲ್ಲಿ ಕಟ್ಟುವಾಗ ನಾವು ಸ್ವಲ್ಪ ಇನ್ನೂ ಹೆಚ್ಚಿನ ಇನ್ವೆಸ್ಟಿಗೇಷನ್ ಮಾಡಬೇಕಾಗ್ತದೆ. ಹಾಗಿದ್ರೆ ನೀವು ಹೇಳೋ ಪ್ರಕಾರ ಬಹಳಷ್ಟು ಕಡೆಗಳಲ್ಲಿ ಈ ಆವರಣಗೋಡೆಯನ್ನು ಕಟ್ಟುವಾಗ ಕಪ್ಪು ಕಲ್ಲುಗಳನ್ನು ಕಟ್ಟಿರುವಂಥ ಬಹಳಷ್ಟು ಇದೆ. ಮೊನ್ನೆ ನಡೆದಂಥ 2-3 ಘಟನೆಗಳು ಅಂದರೆ ಗುಡ್ಡ ಬಿದ್ದು ಕುಸಿದು ಗೋಡೆ ಮತ್ತೆ ಮನೆ ಮೇಲೆ ಬಿದ್ದು ಸಾವಿಗೀಡಾಗಿರುವಂಥ ಒಂದು ಘಟನೆಗಳೇನಿದ್ದಾವೆ, ಇದರ ಹಿಂದೆ ಇದೇ ಇರುವುದಂತ ಹೇಳ್ತೀರಾ? ಇದರ ಹಿನ್ನೆಲೆ ನಮಗೆ ಇವತ್ತು ಇದು ಪತ್ರಿಕೆಯಲ್ಲಿ ನೋಡಿದ ಫೋಟೋವನ್ನು ನೋಡಿದರೆ ಅಂತೂ ಸ್ಪಷ್ಟವಾಗಿ ಹೇಳ್ಬೋದು, ಅವರು ಅದರ ಕೆಳಗಡೆ ಮಣ್ಣಿನ ಬಗ್ಗೆ ಯಾವುದೇ ರೀತಿಯ ಇನ್ವೆಸ್ಟಿಗೇಷನ್ ಮಾಡಿಲ್ಲ ಅಂತ. ಮಾಡಿದರೆ ಅವರು ಅಷ್ಟು ಕೆಳಗಡೆ ಆ ಥರದ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಅದು ಎಲ್ಲಿ ಕಟ್ಬೋದು ಅಂದರೆ ಅದರ ನಂತರ ಒಂದು ಅಷ್ಟು ದೂರ ನಿಮಗೆ ಸಮವಾದ ನೆಲ ಇದ್ದರೆ ಅದನ್ನು ಕಟ್ಟಿ ಮತ್ತೆ ಅದಕ್ಕೆ ಪ್ರೊಟೆಕ್ಷನ್ ಕಟ್ಟಿ ಮಾಡ್ಬೋದು. ಅಥವಾ ಅಲ್ಲಿ ಅದರ ಕೆಳಗಡೆ ಸ್ವಲ್ಪ ಸ್ಲೋ ಪ್ರೊಟೆಕ್ಷನ್ ಆಗಿ ಈ ಸ್ಟೋನ್ ಪಿಚ್ಚಿಂಗ್ ಆದ್ರೂ ಕೊಡಬೇಕಿತ್ತು. ಆಗ ಮಣ್ಣು ಕೊರಿತಾ ಇರಲಿಲ್ಲ. ಮಣ್ಣು ಕೊರಿಲಿಕ್ಕೆ ಮುಖ್ಯ ಕಾರಣ ಏನು ಗೊತ್ತುಂಟು, ಆ ಸ್ಲೋಪಿಗೆ ಪ್ರೊಟೆಕ್ಷನ್ ಇಲ್ಲ.
ಪ್ರೊಡಕ್ಷನ್ ಅಂದರೆ ಯಾವುದು ಅಂದರೆ ಯಾವ ರೀತಿ ಅಂದರೆ ಅದು ಬೇರೆ ಬೇರೆ ರೀತಿದ್ದು ಇರ್ತದೆ. ಈಗ ಇಂಥದ್ದಕ್ಕೆಲ್ಲ ಅಲ್ಲಿ ನಮಗೆ ಇದಾದರೆ ಇವರು ಸ್ಟೋನ್ ಪಿಚ್ಚಿಂಗ್ ಅಂತ ಹೇಳ್ತೇವಲ್ಲ, ಇದು ಶಿಲೆಕಲ್ಲನ್ನು ಹೀಗೆ ಹಾಕಿಸ್ಕೊಂಡು ಬರೋದು, ಈ ಬ್ರಿಡ್ಜ್ಗಳ ಬದಿಯಲ್ಲಿ ಇರ್ತದೆ ನೋಡಿ, ಆ ಥರ ಮಾಡಬೇಕಿತ್ತು. ಅಥವಾ ಬೇರೆ ಕಡೆ ಇಲ್ಲಾದರೆ ನಾವು ಬೇರೆ ಈ ಬೆಳೆಸುವ ಈ ಮರ ಗಿಡ ಅದು ಬೆಳೆಸೋದು ಬೇರೆ ಬೇರೆ ರೀತಿಯ ಸೊಲ್ಯೂಷನ್ಸ್ ಇದೆ. ಅಂಥದ್ದು ಈಗ ಇದಕ್ಕೆ ಅಂಥದ್ದೊಂದು ಅಗತ್ಯ ಇದೆ. ಅದಕ್ಕೆ ನಾನು ಫಸ್ಟಿಗೆ ಹೇಳಿದ ನಿಮಗೆ ಸ್ಲೋ ಪ್ರೊಟೆಕ್ಷನ್ ವರ್ಕ್ ಈ ಮ್ಯಾಂಗ್ಳೂರ್ ಏರ್ಪೋರ್ಟಿಗೆ ಇಸ್ ಎ ಮಸ್ಟ್. ಅವರು ಈಗ ಜವಾಬ್ದಾರಿ ತಪ್ಪಿಸೋ ವಿಚಾರ ಬೇರೆ, ಅದಕ್ಕೆ ನಾನು ಎಂಟರ್ ಆಗೋದಿಲ್ಲ. ಆದರೆ ಈಗ ನಾವು ಒಂದು ಸಮಗ್ರವಾಗಿ ಹೇಳೋದಿಲ್ಲ, ರಕ್ಷಣೆಯ ವಿಚಾರಕ್ಕೆ ಅವರು ಇನ್ನಾದರೂ ಮಾಡಲೇಬೇಕಾಗ್ತದೆ. ಸ್ಲೋ ಪ್ರೊಟೆಕ್ಷನ್ ಮಾಡದಿದ್ರೆ ಕ್ರಮೇಣ ನಾವು ಹೇಳೋದು ಇದೇ ಜಾಗ ಹಾಗೆ ಕೊರಿತಾ ಬಂದ್ರೆ, ಯಾಕಂದ್ರೆ ಲೂಸ್ ಮಣ್ಣು ಅದು ಕಾಣ್ತದೆ ನಮಗೆ, ಲೂಸ್ ಮಣ್ಣು. ಬಹುಶಃ ಅಲ್ಲಿಯೇ ಹರಿತಾ ಇರುವಂತಹ ಫಲ್ಗುಣಿ ನದಿ ಬಹಳ ದೊಡ್ಡದಾದ ತೊರೆಗಳನ್ನು ಅಲ್ಲಿಂದಲೇ ಪಡ್ಕೊಳ್ತಾ ಮತ್ತು ಮುಂದುವರಿತದೆ. ಅಂದ್ರೆ ಬಹಳ ದೊಡ್ಡದಾದಂಥ ನೀರಿನ ಸೆಳೆ ಅಲ್ಲಿ ಇಳಿದು ಬರುವುದು ಇದಕ್ಕೆ ಸ್ಪಷ್ಟವಾಗಿ ಕಾಣ್ತಾ ಇರುವಂಥ. ಹಾಗಾಗಿ ನೀವು ಹೇಳುವ ಹಾಗೆ ಆ ಮಣ್ಣು, ಕೆಂಪು ಮಣ್ಣು ನೀರನ್ನ ಹಿಡಿದಿಟ್ಟುಕೊಂಡು ಬಹಳ ನದಿಗೆ ಅದನ್ನು ಬಿಟ್ಟು ಕೊಡ್ತದೆ ಅಂತ ಅನ್ನುವಂಥದ್ದು. ಮತ್ತೊಂದು ನೋಡಿ, ಈಗ ರನ್ವೇ ಇದೆ, ರನ್ವೇ ಬದಿಯಲ್ಲಿ ಇನ್ನೂ ಅವರು ಪರ್ಟಿಕ್ಯುಲರ್ಲಿ ರನ್ವೇ ಈಗ ಅವರು ಹೇಳುವಂಥ ಆ ಪ್ರದೇಶದಲ್ಲಿ ಅದು ಮಣ್ಣು ಹಾಗೆ ಇದೆ, ನ್ಯಾಚುರಲ್ ಸರ್ಫೇಸ್ ಇದೆ, ಅದರಲ್ಲಿ ಅದಕ್ಕೇನು ಅವರು ಪುನಃ ಪೇವ್ಮೆಂಟ್ ಅದು ಮಾಡಿಲ್ಲ. ಹಾಗಾಗಿ ಇದರ ಮೇಲೆ ಈ ರನ್ವೇಲಿ ಬಿದ್ದ ನೀರುಂಟಲ್ಲ, ಅದು ಮುಂದೆ ಹೋಗಿ ಅಲ್ಲಿ ಇಂಗಿ ಅಥವಾ ಅದರ ಮೇಲೆ ಹರಿದು ಬದಿಯಲ್ಲಿ ಹೋಗಿ ಅದು ಮತ್ತೆ ಜಾಸ್ತಿ ಆದಾಗ ಅಲ್ಲಿ ಕೊಚ್ಚಿ ಹೋಗ್ತದೆ. ಅದಕ್ಕೆ ಹೇಳೋದು ನಾನು, ಅವರು ಅಲ್ಲಿ ಅದರ ಪೆರಿಫೆರಲ್ ಆದರೂ ಒಂದು ಒಳ್ಳೆಯ ಡ್ರೈನೇಜ್ ಸಿಸ್ಟಮ್ ಡೆವಲಪ್ ಮಾಡಿ ಈ ನೀರನ್ನೆಲ್ಲ ಒಂದು ವ್ಯವಸ್ಥಿತ ರೀತಿಯಲ್ಲಿ ಹೋಗಲಿಕ್ಕೆ ಮಾಡಬೇಕಾಗುವುದು ಅವಶ್ಯ ಇದೆ. ಈ ಪರ್ಟಿಕ್ಯುಲರ್ಲಿ ಇವರದ್ದು ಈಗ ಏರ್ಪೋರ್ಟಲ್ಲಿ ಹೆಚ್ಚಿನ ಪ್ರದೇಶದಲ್ಲಿ ಅದು ಪೇವ್ಡ್ ಸರ್ಫೇಸ್, ಅಂದರೆ ಅದು ನೀರು ಒಳಗೆ ಹೋಗೋದಿಲ್ಲ, ಎಲ್ಲ ಕಾಂಕ್ರೀಟ್ ಅಥವಾ ಇದು ಸರ್ಫೇಸ್. ಹಾಗಾಗಿ ಅದಕ್ಕೆ ಒಂದು ಡ್ರೈನೇಜ್ ಸಿಸ್ಟಮ್ ಅಗತ್ಯ ಮಾಡಲೇಬೇಕು ಅವರು. ಈಗ ನಾವು ನೋಡೋ ಸಮಸ್ಯೆಗೆ ಅವರು ಡ್ರೈನೇಜ್ ಸಿಸ್ಟಮ್ ಮಾಡಬೇಕು, ಸ್ಲೋ ಪ್ರೊಟೆಕ್ಷನ್ ಮಾಡಬೇಕು. ಇದು ಎರಡು ಮಾಡದಿದ್ರೆ ಮುಂದೆಗೂ ಪ್ರಾಬ್ಲಮ್. ಸರ್, ಒಟ್ಟಾರೆಯಾಗಿ ಮೊನ್ನೆ ಸುರಿದಂಥ ಮಳೆಯ ಸಂದರ್ಭ ಓಕೆ, ತಳಭಾಗದಲ್ಲಿ ನಾವು ಬೇರೆ ಮಾತಾಡ್ಲಿಕ್ಕೆ ನಮ್ಗೆ ಗೊತ್ತಿರ್ತದೆ, ಅದು ಇಲ್ಲದಿದ್ರೂ ಮಳೆ ನೀರು ನಿಲ್ಲುವಂಥ ಜಾಗ ಆಗಿತ್ತು, ಇದೀಗ ಮನೆ ಕಟ್ಟಿದ್ದಾರೆ, ಅನುಭವಿಸಬೇಕು ಅನ್ನುವಂಥ ಪರಿಸ್ಥಿತಿ ಆಗಿಬಿಟ್ಟಿದೆ ಅಂತ ಅನ್ನುವಂಥದ್ದು. ಎತ್ತರದಲ್ಲಿ ಇರುವಂಥ ಪ್ರದೇಶಗಳಲ್ಲಿ ಏನು ಮನೆ ಕಟ್ಟಿದ್ದಾರೆ ಇವರ ಸಮಸ್ಯೆಗಳು ಬೇರೆ. ಮಳೆ ಬಂದ ಕೂಡಲೇ ಇಳಿಜಾರು ಪ್ರದೇಶಗಳು ಅಲ್ಲಿ ಇದ್ದಕ್ಕಿದ್ದ ಹಾಗೆ ಕಳೆದ ಕೆಲವು 10 ವರ್ಷಗಳಲ್ಲಿ ಹಿಂದೆ ಆಗದೇ ಇದ್ದಂಥ ದುರ್ಘಟನೆ ಈಗ ನಡೆದು ಹೋಗ್ತದೆ, ಅಥವಾ 20 ವರ್ಷದ ಹಿಂದೆ ಆಗದೇ ಇದ್ದಂಥ ದುರ್ಘಟನೆ ಈಗ ನಡೆದು ಹೋಗ್ತದೆ ಅಂತ ಅನ್ನುವಂಥದ್ದು. ಹಾಗಿದ್ರೆ ನಾವು ಎಷ್ಟು ವರ್ಷದವರೆಗೆ ಮುಂದಿನ ಭವಿಷ್ಯವನ್ನು ನೋಡಿಕೊಂಡು ಇದೆಲ್ಲ ಮುಂದೆ ಕಾರ್ಯಾಚರಣೆ ಇಳಿಬೇಕಾಗಿದೆ ಅಂತ. ಅದು ನೋಡಿ, ಅದು ಸಮಸ್ಯೆ ಕೆಲವೆಲ್ಲ ನಾವೇನು ಮಾಡಬೇಕಾಗಂದ್ರೆ ಇದರಲ್ಲಿ ಲೋಕಲೈಸ್ ಸಮಸ್ಯೆ ಇರುತ್ತೆ. ಸಾರಾಸಗಟ್ಟಾಗಿ ಈ ಸಮಸ್ಯೆಗಳನ್ನು ಎಲ್ಲ ಪ್ರದೇಶಗಳು, ಮಂಗಳೂರಲ್ಲಿ ಆದರೂ ಎಲ್ಲ ಬದಿಯಲ್ಲಿ ಇದು ಒಂದೇ ಸಮಸ್ಯೆ ಅಂತ ಹೇಳುವ ರೀತಿಯಲ್ಲಿ ನಾವು ಮಾಡಲಿಕ್ಕೆ ಆಗೋದಿಲ್ಲ. ಬಟ್ ಏನಿದ್ರೂ ಈಗ ನಮಗೆ ಮಂಗಳೂರು ಅಂತ ಒಂದು ಸಿಟಿಗೆ ನಾವು ಏನು ಹೇಳ್ಬೋದು ಅಂದರೆ, ಇದರ ಬಗ್ಗೆ ಒಂದು ಸಮಗ್ರವಾದ ಎಲ್ಲ ಕಡೆಯ ಮಣ್ಣು ಗುಣ ಮತ್ತು ಅಲ್ಲಿಯ ಏನು ನೀರಿನ ವ್ಯವಸ್ಥೆ ಹೇಗೆ ಹೋಗೋದು ಇದನ್ನೆಲ್ಲ ತಿಳಿದು ಒಂದು ಮಾಸ್ಟರ್ ಪ್ಲ್ಯಾನ್ ಥರ. ಯಾಕಂದರೆ ಈಗ ಸ್ಮಾರ್ಟ್ ಸಿಟಿ ಅದು ಇದೆಲ್ಲ ಹೇಳ್ತಾ ಇದ್ದೇವೆಲ್ಲ, ಆ ಸ್ಮಾರ್ಟ್ ಸಿಟಿಯ ಒಳಗೆ ಇದನ್ನು ಯಾಕೆ ಅಳವಡಿಸಿ ಒಂದು ಮಾಡಬಾರ್ದು. ಸ್ಮಾರ್ಟ್ ಸಿಟಿಗೆ ಮೊನ್ನೆ ನಡೆದಂಥ ದುರ್ಘಟನೆ ಒಂದು ಹೊಸ ಭಾಷ್ಯವನ್ನು ಹೇಳಿದೆ, ಅದಲ್ಲ ಹೀಗಿರಬೇಕು ಅಂತ ಹೇಳಿದೆ. ಈಗಾದರೂ ಅದಕ್ಕೆ ಇದನ್ನು ಅಳವಡಿಸಬೇಕು ಅಂತ ನಾವು ಹೇಳ್ಬೋದು. ಅದರಲ್ಲಿ ಈಗ ಅವರೇನಿಷ್ಟು ಸ್ಮಾರ್ಟ್ ಸಿಟಿಗೆ ಒಂದು ಸ್ಕೆಚ್ ಹಾಕಿದ್ದಾರೆ, ಅದರಲ್ಲಿ ಇದು ಸೇರಿದೆಯೋ ಇಲ್ವೋ ವಿಚಾರ ಗೊತ್ತಿಲ್ಲ. ಸೇರದಿದ್ದರೆ ಈಗ ಸೇರಿಸಬೇಕು, ಇದು ಒಂದು ಸಮಗ್ರವಾದ ಇದು ಸೇರಿಸಲೇಬೇಕಾಗುತ್ತೆ. ಮೊನ್ನೆ ನಡೆದಂಥ ಜಲ ದುರಂತ ಇದು ನಮ್ಮ ಇತಿಹಾಸವನ್ನು ಹೇಳಿದೆಯಾ? ನಾವು ನೀವು ಹೀಗಾಗಿದ್ದೀರಿ, ನನ್ನ ತಪ್ಪಲ್ಲ ಅಂತ ಪ್ರಕೃತಿ ಅಥವಾ ನಿಸರ್ಗ ಹೇಳಿದೆಯಾ? ಅದು ಖಂಡಿತ ಹೇಳಿದೆ ಅಂತ ನಾನು ಹೇಳೋದು. ಯಾಕಂದರೆ ಇದೇನೀಗ ನಾವು ನಮ್ಮ ಒಂದು 30-40 ವರ್ಷ ಹಿಂದಿನ ನಾವು ಅಥವಾ ಹೆಚ್ಚು ಬೇಡ ಈ NMBT ಆಗ್ಬೇಕಾದ್ರೆ ಮೊದಲ ಹಿಂದೆ ಹೋದರೆ ಈಗ ಇರುವಂಥ ಜಾಗಗಳೆಲ್ಲ ಏನು, ಅದು ಎಲ್ಲ ನೆರೆಯಿಂದ ಆಗುವಂಥದ್ದೇ. ಬಸ್ಸು ವಾಹನ ಮಂಗಳೂರಿಂದ ಬರುವುದರಲ್ಲಿ ನಿಂತ್ಕೊಳ್ಳುವಂಥ ಜಾಗವೇ ಇವು. ಹಾಗಿರುವಾಗ ನೇಚರ್ ಆವಾಗಲೇ ಹೇಳಿದೆ ನೋಡಿ, ಇದು ನನ್ನ ಪರಿಸ್ಥಿತಿ ಹೀಗೆ ಉಂಟು. ಹಾಗಾದರೆ ನಾವು ಸಬ್ಸಿಕ್ವೆಂಟ್ ಇಷ್ಟು ವರ್ಷದಲ್ಲಿ ಡೆವಲಪ್ ಆಗುವಾಗ ಇದರ ಬಗ್ಗೆ ಏನು ಮಾಡಿದ್ದೇವೆ? ನನಗೆ ಸಾವರಿಸಿಕೊಂಡಿತ್ತು ಅದು ಅಷ್ಟು ಮಾತ್ರ ಹೇಳ್ಬೋದು ನಾವು, ಅಷ್ಟು ಮಾತ್ರ ಹೇಳ್ಬೋದು. ಸರ್, ಕೊನೆಯದಾಗಿ ಏನು ಹೇಳಿಕೆ ಬಯಸ್ತೀರಿ ಸರ್? ಜಲ ದುರಂತ ಏನನ್ನು ಹೇಳಿದೆ, ಮತ್ತೆ ಈ ಒಟ್ಟಾರೆಯಾಗಿ ಏರ್ಪೋರ್ಟ್ನ ಈ ರನ್ವೇದ ಆ ಆವರಣಗೊಂಡು ಬಿದ್ದಿರೋದು ಮಾತ್ರ ಅಲ್ಲ, ಒಟ್ಟಾಗಿ ಏನು ಹೇಳಿದೆ ಅಂತ? ಈಗ ಒಟ್ಟಾರೆಯಾಗಿ ನಾವು ಹೇಳೋದಾದರೆ ನೋಡಿ, ಮಂಗಳೂರಿಗೆ ನಾವು ಒಂದು ಡ್ರೈನೇಜ್ ಸಿಸ್ಟಮ್ ಮಾಸ್ಟರ್ ಪ್ಲ್ಯಾನ್ ಮಾಡಲೇಬೇಕು. ಇನ್ನೊಂದು
ಈ ರಸ್ತೆಗಳಿಗೆ ಹೈವೇಗೆ ಒಂದು ಮಟ್ಟವನ್ನು ನಿಗದಿಪಡಿಸಿದರೆ ಸೆಕೆಂಡ್ರಿ ರಸ್ತೆಗಳಿಗೆ ಒಂದು ಇಷ್ಟರವರೆಗೆ ರಸ್ತೆಗಳಿದ್ದರೆ ಆ ರಸ್ತೆಗಳಿಗಿಂತ 1 ಫೀಟ್ ಎಷ್ಟಕ್ಕೆ ನೀವು ಪ್ಲಿಂತನ್ನು ಏರಿಸಲೇಬೇಕು ಅಂತ ಮನೆಗೆ ಅದನ್ನು ನಿಮ್ಮ ಮೋಡದ ಮೂಲಕ ಇಲ್ಲ ಕಾರ್ಪೊರೇಷನ್ ಮೂಲಕ ನೀವು ಪರ್ಮಿಷನ್ ಕೊಡುವಾಗ ಅದನ್ನು ಅವರಿಗೆ ಹೇಳಲೇಬೇಕು. ಉದಾಹರಣೆಗೆ ಇದಕ್ಕೆ ನಾವು ಸಾಕಷ್ಟು ನಮಗೆ ಕಾಣ್ತಾ ಇದೆ. ಇಲ್ಲಿ ಈಗ ಹೊಸಬಟ್ಟಿ ಏರಿಯಾದಲ್ಲಿ ಎಲ್ಲ ನೀವು ಹೋದರೆ ಗದ್ದೆಯಲ್ಲಿ ಹುಣಿ ಏನಿದೆ ಅಲ್ಲೇ ಮನೆ ಕಟ್ಟಿದ್ದಾರೆ ಪ್ಲಿಂಟ್. ಇಲ್ಲಿ ನಮ್ಮ ಕೊಟ್ಟಾರ ಚೌಕಿಯಲ್ಲಿ ಒಳಗೆ ಹೋದರೆ ಆ ಹಂತದಲ್ಲಿ ಮನೆ ಕಟ್ಟಿದ್ದಾರೆ. ಇದು ಯಾರ ಫೇಲ್ಯೂರು? ಈಗ ಹೊರಗಿಂದ ಬಂದವರು ಮನೆ ಕಟ್ಟಿರ್ತಾರೆ, ಅವ್ರಿಗೆ ಗೊತ್ತಿರುವುದಿಲ್ಲ. ಹಾಗಾದ್ರೆ ಡೈರೆಕ್ಷನ್ ಕೊಡುವವರು ಕೊಡಬೇಕಿತ್ತು. ಸೊ ಅದು ಇನ್ನಾದರೂ ಮಾಡಬೇಕು ಅಂತ ನನ್ನದು ಒಂದು ಇದು. ಇನ್ನೊಂದೇನೆಂದರೆ ನೋಡಿ, ಈಗ ನಮಗೆ ಇದನ್ನು ನಾವು ಹೇಗೆ ಉಪಯುಕ್ತವಾಗಿ ನಾವು ಬಳಸ್ಕೊಳ್ಬೋದು ಅಂತ ಆಲೋಚನೆ ಮಾಡಿದರೆ, ಈಗ ಇವತ್ತು ಬೆಳಿಗ್ಗೆ ಇವತ್ತಿನ ಪತ್ರಿಕೆಯಲ್ಲಿ ಇದೆ, ದಿನಪತ್ರಿಕೆಯಲ್ಲಿ ಎಲ್ಲ ಕಡೆಯಲ್ಲಿ ಈ ಕಲ್ಪನೆಗಳಲ್ಲೆಲ್ಲ ನೀರು ಬಿದ್ದು ಇದಾಗಿದೆ. ಅದನ್ನು ಕಲ್ಪನೆಗಳು ನಾನು ನಮ್ಮ ಕರಾವಳಿ ಪ್ರದೇಶದಲ್ಲಿ ನೀರು ಇಂಗಿಸುವುದಕ್ಕಿಂತಲೂ ಜಾಸ್ತಿ ನೀರನ್ನು ಶೇಖರಣೆ ಮಾಡಬೇಕು ಅಂತ ನಾನು ಮೊದಲಿಂದಲೂ ಪ್ರತಿಪಾದಿಸ್ತೇವೆ. ನೀರು ಇಂಗಿಸುವುದು ನಮಗಿಲ್ಲಿ, ಯಾಕಂದರೆ ಈಗ ನೋಡಿ ಮೊನ್ನೆ ಮಳೆ, ಒಂದು ದಿವಸದ ಮಳೆಯಲ್ಲಿ ಸಾಮಾನ್ಯವಾಗಿ ನೋಡಿದರೆ ಎಲ್ಲ ಬಾವಿಗಳಲ್ಲಿಯೂ ನೀರಿನ ಮಟ್ಟ ಮೇಲಕ್ಕೆ ಬಂದಿದೆ. 2-3 ದಿವಸದಲ್ಲಿ ಕೆಳಗೆ ಹೋಗಿದೆ, ಅದು ಬೇರೆ ವಿಚಾರ. ಅದು ಇಲ್ಲಿಯ ಗುಣ. ಅದು ನೀರಿನ ಮಟ್ಟ ಮೇಲೆ ಬಂದಿದೆ. ಹಾಗಾದ್ರೆ ನಮಗೆ ಇಂಗಿಸುವುದು ಮುಖ್ಯ ಅಲ್ಲ, ನಮಗೆ ಇದನ್ನು ನಿಲ್ಲಿಸುವುದು ಅಂದರೆ ಶೇಖರಣೆ ಮಾಡೋದು. ಈ ಕಲ್ಪನೆಗಳನ್ನು ನಿಜವಾಗಿ ಆದರೆ ಇದೀಗ ಆಗಿದ ಕಲ್ಪನೆಗಳನ್ನು ನಾವು ಭಾಳ ಉಪಯುಕ್ತವಾಗಿ ಉಪಯೋಗ ಮಾಡಿಸ್ಲಿಕ್ಕೆ ಸಾಧ್ಯ ಉಂಟು. ಎಲ್ಲ ಕಲ್ಪನೆಗಳಿಗೆ ಎಲ್ಲೆಲ್ಲಿ ಇದೆ ಅವರಿಗೆ ಡೈರೆಕ್ಷನ್ ಕೊಡಲೇಬೇಕು. ಪರ್ಮಿಷನ್ ಕೊಡುವಾಗ ಮೈನ್ಸ್ ಜಿಯಾಲಜಿ ಆಗಿರ್ಬೋದು, ಯಾರೇ ಆಗಿರ್ಬೋದು, ನೀವು ಆದ ಮೇಲೆ ಅದಕ್ಕೊಂದು ಆವರಣ ಕಟ್ಟಿ ದುರಂತ ಆಗದ ಹಾಗೆ ನೀವು ತಡಿಬೇಕು. ಅದು ನಿಮ್ಮ ಜವಾಬ್ದಾರಿ. ಮತ್ತೊಂದೇನೆಂದರೆ ತಳದಲ್ಲಿ ನೀರು ಇಂಗದ ಹಾಗೆ ನೆಲಕ್ಕೆ ಯಾಕಂದ್ರೆ ಮುರಕಲ್ಲಿ ನೋಡಿ ಹೋಗೋದಾಗೆ ಅದಕ್ಕೆ ಒಂದು ಕ್ಲೇ ಲೇಯರನ್ನು ಹಾಕಿಸಿಬಿಟ್ಟು ಬಿಟ್ಟರೆ ಅದು ನೀರು ಏನಾಗ್ತದೆ ಗೊತ್ತು, ನೀರದಲ್ಲಿ ಶೇಖರಣೆ ಆಗ್ತದೆ. ಸೈಡಲ್ಲಿ ನಿಧಾನವಾಗಿ ಹೋಗ್ತಾ ಇರ್ತದೆ ನೀರು. ಆದ್ದರಿಂದ ನೀರಿನ ಮಟ್ಟ ಏರಿರ್ತದೆ. ಕಲ್ಪನೆಯ ಸುತ್ತಮುತ್ತಲು ನೀರಿನ ಮಟ್ಟ ಬಾವಿಯಲ್ಲಿ ಏರಿರ್ತದೆ. ಇದನ್ನು ನಮಗೆ ಬಹಳ ಉಪಯುಕ್ತವಾಗಿ ನಮಗೆ ಅಳವಡಿಸಿಕೊಳ್ಳಿಕ್ಕೆ ಸಾಧ್ಯ ಉಂಟು ಇದು ಈ ರೀತಿಯ ಮಾಡಿದರೆ. ಮತ್ತೊಂದು ಮುಖ್ಯವಾಗಿ ಏನಂದರೆ, ಈ ತಗ್ಗು ಪ್ರದೇಶದಲ್ಲಿ ಉಂಟಲ್ಲ, ಸುತ್ತಮುತ್ತಲಿನ ಪ್ರದೇಶದಲ್ಲಿ ಈ ನೀರನ್ನು ನಾವು ಸರಿಯಾಗಿ ಹೋಗಲಿಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಿ, ಅಥವಾ ಈಗಿನ ಈ ಮ್ಯಾನೇಜ್ಮೆಂಟನ್ನು ಸ್ವಲ್ಪ ಟೈಟನ್ ಮಾಡಿ ಅದು ಮಾಡಲೇಬೇಕು. ಅದು ಮಾಡಿದರೆ ಈ ಸಮಸ್ಯೆಗಳು ನಮಗೆ ಕಡಿಮೆ ಆಗ್ತದೆ. ಖಂಡಿತ ಕಡಿಮೆ ಆಗ್ತದೆ. ಎಸ್ ಸರ್, ಧನ್ಯವಾದ. ಬಹಳಷ್ಟು ಮಾಹಿತಿಗಳನ್ನು ಕೊಟ್ಟಿದ್ದೀರಿ ಈ ಬಗೆಗೆ. ಧನ್ಯವಾದಗಳು. ನಮಸ್ಕಾರ. ಎಸ್ ವೀಕ್ಷಕರೇ, ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿ ಮನೋರಂಜನೆ ಮುಂದುವರೆಯುತ್ತದೆ. ನೋಡ್ತಾ ಇರಿ ಫೋರ್ಸ್. ನಮಸ್ಕಾರ.